ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾರ್. ಈ ದಿವಸ ವೀಕ್ಷಕರೇ ನಾವು ಮಾತಾಡ್ತಾ ಇರುವಂತದ್ದು ರಾಷ್ಟ್ರೀಯ ಜಾದೂ ದಿನಾಚರಣೆ ಬಗ್ಗೆ. ನಮ್ಮ ಜೊತೆಗೆ ಇವತ್ತು 3 ಅಗ್ರಗಣ್ಯ ಜಾದೂಗಾರರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಗಣೇಶ್ ಕುದ್ರೋಳಿ ಅವರು, ಲೋಲಾಕ್ಷ ಜಾದೂಗಾರ್ ಅವರು, ಆಮೇಲೆ ರಾಜೇಶ್ ಮಣಿ ಅವರು. ನಾನು 3 ಮಂದಿ ಈ ಪ್ರತಿಷ್ಠಿತ ಜಾದೂಗಾರರನ್ನು ಪ್ರೀತಿಯಿಂದ ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಲೋಲಾಕ್ಷ ಅವರೇ ನಮಸ್ಕಾರ. ನಮಸ್ತೆ. ಎಸ್ ಎಸ್ ನಮ್ಮ ಜೊತೆಗಿರುವಂಥ 3 ಮಂದಿ ಜಾದೂಗಾರರು ಕೂಡ ಬಹುಶಃ ಕರಾವಳಿ ಕರ್ನಾಟಕದ ಮೂಲಕ ಇಡೀ ಜಗತ್ತಿಗೆ ತಮ್ಮ ಪ್ರತಿಭೆಯನ್ನು ತೋರಿಸಿದಂಥ ಅಗ್ರಗಣ್ಯ ಜಾದೂಗಾರರು. ನಾನು ಇವತ್ತು ಈ ಒಂದು ರಾಷ್ಟ್ರೀಯ ಜಾದೂಗಾರರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬಹುಮುಖ್ಯವಾಗಿ PC ಸರ್ಕಾರ ಅವರ ನೆನಪಿನಲ್ಲಿ ನಡೀತಾ ಇರುವಂಥ ಒಂದು ಜಾದೂ ದಿನಾಚರಣೆ ಸಂದರ್ಭದಲ್ಲಿ ನಾನು ಈ 3 ಮಂದಿ ಶ್ರೇಷ್ಠ ಜಾದೂ ಕಲಾವಿದರ ಜೊತೆಗೆ ನಾನು ಮಾತಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಮೊದಲಾಗಿ ಅವರ ಬಗ್ಗೆ ಒಂದೊಂದು ಮಾತುಗಳನ್ನು ಹೇಳಿ ಆಮೇಲೆ ಈ ಒಂದು ಸಂವಾದವನ್ನು ಮುಂದುವರಿಸ್ತೇನೆ. ಗಣೇಶ್ ಕುದ್ರೋಳಿ ಅವರು ಬಹುಶಃ ಒಂದು ಜಾದೂ ಪ್ರಕಾರಕ್ಕೆ ಏನದು ನಾವು ಸಾಂಪ್ರದಾಯಿಕವಾಗಿ ಜಾದೂಗಳನ್ನು ನೋಡ್ತಾ ಇದ್ದೆವು, ಅನಂತರ ಸಕಾಲದ ಜಾದೂ, ಆಧುನಿಕ ಸ್ಪರ್ಶದ ಜಾದೂಗಳನ್ನೆಲ್ಲ ನಾವು ನೋಡಿಕೊಂಡು ಬಂದೆವು. ಅಂತಹ ಸಂದರ್ಭದಲ್ಲೇ ಜಾದುವಿಗೆ ಒಂದು ಈ ಮಣ್ಣಿನ ಈ ನೆಲದ ಒಂದು ಟಚ್, ಅದು ಕೂಡ ಬಹುಮುಖ್ಯವಾಗಿ ನಾವು ಕರಾವಳಿಯ ಸಂದರ್ಭದಲ್ಲಿ ಮಾತನಾಡುವಾಗ ಅದಕ್ಕೊಂದು ತುಳುನಾಡಿನ ಒಂದು ಸ್ಪರ್ಶವನ್ನು ಕೊಟ್ಟಂಥ ಒಬ್ಬ ಮಾನ್ಯ ಒಬ್ಬ ಜಾದೂಗಾರರು ಅದು ಕುದ್ರೋಳಿ ಗಣೇಶ್ ಅವರು. ನೀವು ಅವರ ಪ್ರದರ್ಶನಗಳನ್ನು ನೋಡಿದ್ದರೆ ಅಲ್ಲಿ ಸಡನ್ ಆಗಿ ಆ ಒಂದು ವೇದಿಕೆಯಲ್ಲಿ ನಮ್ಮ ಭೂತಾರಾಧನೆಯ ಭೂತ ಪ್ರತ್ಯಕ್ಷ ಆಗುತ್ತೆ. ಬಹುಶಃ ಇಡೀ ಕರಾವಳಿಯ ಜನಕ್ಕೆ ಒಂದು ಅಚ್ಚರಿಯನ್ನು ಜಾದೂ ರಂಗದ ಮೂಲಕ ಕೊಟ್ಟವರು. ಬಹುಶಃ ಆ ಮೂಲಕವೇ ಅವರು ಭಾರತದಲ್ಲಿ ಕೂಡ ಈ ಒಂದು ಜಾದೂ ಕ್ಷೇತ್ರದಲ್ಲಿ ಒಂದು ಅಸಾಮಾನ್ಯವಾದಂಥ ಒಂದು ಸಾಧನೆ ಮಾಡಿದರು. ಯಾಕೆ ನಾನು ಇದನ್ನು ಅಸಾಮಾನ್ಯವಾದ ಸಾಧನೆ ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಅವರು ಕಲರ್ಸ್ TV ಅವರ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಈ ಒಂದು ಸ್ಪರ್ಧೆಯಲ್ಲಿ ಫೈನಲಿಸ್ಟ್ ಆಗಿದ್ದರು. ಆ ಸಂದರ್ಭದಲ್ಲೂ ಕೂಡ ಅವರು ಇಂಥ ಒಂದು ಪ್ರದರ್ಶನವನ್ನೇ ಅಲ್ಲಿ ಮಾಡ್ತಾರೆ. ಆವಾಗ ಅಲ್ಲಿ ಕೂತ್ಕೊಂಡಿದ್ದ ಅಷ್ಟು ಶ್ರೇಷ್ಠ ಏನು ತೀರ್ಪುಗಾರರು ಒಮ್ಮೆಗೆ ಒಂದು ಏನು ಗಣೇಶ್ ಅವರೇ ಶಾಕ್ ಆಗಿರುವಂಥ ರೀತಿಯಲ್ಲಿ ಒಂದು ಏನು ಪ್ರದರ್ಶನ ಕೊಟ್ಟಿದ್ದರು. ಸೊ ಆ ಮೂಲಕ ಯಾಕಂತ ಹೇಳಿದ್ರೆ ನಾನು ಅದನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಒಂದು ಜಾದು ಅಥವಾ ಒಂದು ಯಾವುದೇ ಒಂದು ಕಲೆ ಇರ್ಬೋದು, ಅದಕ್ಕೆ ನಮ್ಮ ನೆಲದ ನಮ್ಮ ಮಣ್ಣಿನ ಒಂದು ಸ್ಪರ್ಶ ಕೊಡುವ ಜೊತೆಗೆ ಆಧುನಿಕತೆಯ ಸ್ಪರ್ಶದ ಜೊತೆಗೆ ನಮ್ಮ ಸಂಪ್ರದಾಯವ ಅಥವಾ ನಮ್ಮ ಈ ಒಂದು ಜನಪದೀಯ ನೆಲೆಗಟ್ಟನ್ನು ಬಳಸಿಕೊಂಡು ಆ ಜಾದುವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಂಥ ಒಬ್ಬ ಶ್ರೇಷ್ಠ ಕಲಾವಿದರು. ಸುಮಾರು 2,000ಕ್ಕೂ ಹೆಚ್ಚು ಜಾದು ಪ್ರದರ್ಶನವನ್ನು ನೀಡಿದವರು. ಅವರ ತಂಡದ ಹೆಸರೇ ವಿಸ್ಮಯ ಅಂತ. ಬಟ್ ವಿಸ್ಮಯ ಗಣೇಶ್ ಅಂತಲೇ ಅವರು ತುಂಬ ಪಾಪ್ಯುಲರ್. ಆಮೇಲೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಸ್ವಲ್ಪ ದಿವಸ ಆಯಿತು ಏನೋ ಜಾದು ಮಾಡಿ ಬಂದವರು. ಸೊ ಒಟ್ಟು ಜಾದು ನಾನು ಮಾತಾಡ್ತಾ ಹೋದರೆ ಜಾದೂಗಾರರನ್ನು ಮಾತಾಡಿಸುವಷ್ಟು ಸುಲಭ ಅಲ್ಲ. ಅವರು ಮಂತ್ರದಂಡದ ಜೊತೆಗೆ ತುಂಬ ಮಾತಾಡ್ತಾ ಇರುವವರೇ. ಎಸ್, ನಾನು ಜಾದೂಗಾರ ಲೋಲಾಕ್ಷ ಅವರ ಬಗ್ಗೆ ಮಾತಾಡದಿದ್ದರೆ, ಬಹುಶಃ ಕರಾವಳಿಯ ಅತ್ಯಂತ ಹಿರಿಯ ಒಬ್ಬ ಜಾದೂಗಾರರು. ಸುಮಾರು 4 ದಶಕಗಳಿಂದ ಅಂದರೆ ಸುಮಾರು 45 ವರ್ಷಗಳಿಂದ ಅವರು ಈ ಒಂದು ಕ್ಷೇತ್ರದಲ್ಲಿ ಇರುವವರು. ಸುಮಾರು 1,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದವರು. BSNL ಸಂಸ್ಥೆಯ ಉದ್ಯೋಗಿಯಾಗಿಕೊಂಡಿದ್ದವರು, ಇವಾಗ ನಿವೃತ್ತ ಉದ್ಯೋಗಿಗಳು. ಅವರು ಕೇವಲ ಜಾದೂಗಾರರಾಗಿ ಮಾತ್ರ ಅಲ್ಲ, ಹೊಸ ಪೀಳಿಗೆಯ ಜಾದೂಗಾರರನ್ನು ತಯಾರಿಸ್ತಾ ಇರುವಂಥವರು. ಅವರಿಗೆ ಬೇಕಾದಂಥ ಎಲ್ಲ ಏನು ವ್ಯವಸ್ಥೆಗಳನ್ನು, ಪರಿಕರಗಳನ್ನೆಲ್ಲ ಮಾಡಿಕೊಂಡು ಅವರಿಗೆ ತರಬೇತಿ ಮಾಡಿ ಅವರನ್ನು ಜಾದೂಗಾರನಾಗಿ ಮಾಡ್ತಾ ಇರುವಂಥ ಇನ್ನೋರ್ವ ಶ್ರೇಷ್ಠ ಜಾದೂಗಾರರು ಮತ್ತು ಹಿರಿಯ ಜಾದೂಗಾರರು. ಆಮೇಲೆ ನಮ್ಮ ಜೊತೆಗೆ ರಾಜೇಶ್ ಮಳಿ ಅವರು ಮಂಗಳೂರಿನ ಮಂಗಳ ಆಸ್ಪತ್ರೆಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರ ಈ ಒಂದು ಜಾದೂ ತಂಡದ ಹೆಸರು ಕೂಡ ಮಂಗಳ ಮ್ಯಾಜಿಕ್ ಸರ್ಕಲ್, ಎಸ್, ಮಂಗಳ ಮ್ಯಾಜಿಕ್ ವರ್ಲ್ಡ್ ಅನ್ನೋದು. ಸೊ ನಾನು ರಾಜೇಶ್ ಮಳಿ ಅವರು ನಿಮಗೆ ಈಗಾಗಲೇ ಗೊತ್ತಿರುವಂಥದ್ದೇ. ರಾಜೇಶ್ ಮಳಿ ಅವರ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಅವರು ಒಬ್ಬರೇ ಜಾದೂಗಾರರಲ್ಲ, ಅವರ ಇಡೀ ಮನೆಯೇ ಒಂದು ಜಾದೂ ಮನೆ. ಅವರ ಪತ್ನಿ, ಮಕ್ಕಳು, ಇಡೀ ಕುಟುಂಬ ಒಂದು ಜಾದೂಗಾರರಾಗಿರುವವರು. ಬಹುಶಃ ಇದೊಂದು ಅಪರೂಪದ ಕುಟುಂಬ ಅಂತಲೇ ಹೇಳ್ಬೋದು. ನಾವು ಬೇರೆ ಬೇರೆ ರಂಗಭೂಮಿಯ ಸಿನಿಮಾನ ಎಲ್ಲ ನೋಡ್ತೇವೆ, ಅಲ್ಲಿ ಇಡೀ ಕುಟುಂಬದವರು ಆ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಇರ್ತಾರೆ. ಆದರೆ ಜಾದುವಿನಂಥ ಒಂದು ಕ್ಷೇತ್ರಕ್ಕೆ ಬಂದಾಗ ತುಂಬ ಸೂಕ್ಷ್ಮ, ತುಂಬ ಕ್ಲಿಷ್ಟ ಕೂಡ ಆಗಿರುವಂಥ ಒಂದು ಕಲೆ ಅದು. ಅಂಥ ಸಂದರ್ಭದಲ್ಲಿ ಇಡೀ ಕುಟುಂಬವನ್ನೇ ಅವರು ಜಾದೂ ಕುಟುಂಬವಾಗಿ ತಯಾರು ಮಾಡಿದ್ದಾರೆ. ಅವರ ಪತ್ನಿ ಶುಭಾ ಮಳಿ ಅವರು, ಆಮೇಲೆ ಮಕ್ಕಳು ಅಪೂರ್ವ ಮಳಿ ಮತ್ತು ಅಂಜನಾ ಮಳಿ. ಅಪೂರ್ವ ಮತ್ತು ಅಂಜನಾ ಅವರು ತಮ್ಮ
1.5 ವರ್ಷ ಪ್ರಾಯದಲ್ಲೇ ಜಾದುವನ್ನು ಕಲಿತವರು. ಆನಂತರ ನಿರಂತರವಾಗಿ ಏನು ಜಾದು ಪ್ರದರ್ಶನಗಳನ್ನು ನೀಡಿ ವಿಶ್ವ ದಾಖಲೆಯನ್ನು ಕೂಡ ಮಾಡಿದವರು. ಸೊ ನಮ್ಮ ಜೊತೆಗೆ ಅತ್ಯಂತ ಏನು ಅಪರೂಪದ ಈ ಒಂದು ಕಲೆಯನ್ನು ಅಥವಾ ಕಲೆಯ ಹಿನ್ನೆಲೆ ಮತ್ತು ಇವತ್ತಿನ ಸಂದರ್ಭದಲ್ಲಿ ಅದರ ಪ್ರಸ್ತುತತೆ ಈ ಎಲ್ಲ ವಿಚಾರವಾಗಿ ಬಹುಮುಖ್ಯವಾಗಿ ಮ್ಯಾಜಿಕ್ ಡೇ ಏನು ಜಾದು ದಿನಾಚರಣೆಯ ಹಿನ್ನೆಲೆಯನ್ನು ಇಟ್ಕೊಂಡು ಜಾದು ಏನು ದಿನಾಚರಣೆ ನಡೆಯುತ್ತೆ, ಯಾಕೆ, ಏನು, ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತೇವೆ. ಜೊತೆಗೇನೆ ಮಾತಿನ ಜೊತೆಗೆ ಅವರ ಏನು ಕೈಚಳಕವನ್ನು ಕೂಡ ಅವ್ರು ನಮ್ಮ ಜೊತೆಗೆ ತೋರಿಸಲಿಕ್ಕೆ ಇದ್ದಾರೆ. ಎಸ್, ನಾನು ಕುದ್ರೋಳಿ ಗಣೇಶ್ ಅವರಿಂದ ಆರಂಭಿಸ್ತೇನೆ. ಮೊದಲಾಗಿ ನಾನು ಕುದ್ರೋಳಿ ಗಣೇಶ್ ಅವರನ್ನು ಕೇಳುವಂಥದ್ದು ಈ ಜಾದೂಗಾರ ದಿನಾಚರಣೆ ಅಥವಾ ಜಾದೂ ದಿನಾಚರಣೆ ಮ್ಯಾಜಿಕ್ ಡೇ ಏನು PC ಸರ್ಕಾರ್ ಅವರ ಬಗ್ಗೆ, ಪದ್ಮಶ್ರೀ PC ಸರ್ಕಾರ್ ಅವರ ನೆನಪಿನಲ್ಲಿ ನಡೀತಾ ಉಂಟು. ಸೊ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಈ ಹೌದಾನೇ ನೀ ಓಕೆ 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 ಎಸ್, ನಾನು ಮೊದಲಾಗಿ ಕುದ್ರೋಳಿ ಗಣೇಶ್ ಅವರಿಂದಲೇ ಆರಂಭಿಸ್ತೇನೆ. ಈ ಜಾದೂ ದಿನಾಚರಣೆ ಸಂದರ್ಭದಲ್ಲಿ ಏನು PC ಸರ್ಕಾರ್ ಅವರನ್ನು ನೆನೆದು ಈ ಒಂದು ಜಾದೂ ದಿನಾಚರಣೆ ನಡೀತಾ ಉಂಟು. ಇಂಥ ಸಂದರ್ಭದಲ್ಲಿ ನಾನು ಸರ್ ನಿಮ್ಮ ಹತ್ರ ಕೇಳುವಂಥದ್ದು, ಒಂದು PC ಸರ್ಕಾರ್ ಅವರ ಒಂದು ಹಿನ್ನೆಲೆ ಅಥವಾ ಅವರ ಒಂದು ಕಾಂಟ್ರಿಬ್ಯೂಷನ್ ಜೊತೆಗೆ ನೀವು ಈ ಒಂದು ಜಾದೂಗಾರ ಅಥವಾ ಮ್ಯಾಜಿಕ್ ಡೇ ಅಥವಾ ಜಾದೂ ದಿನಾಚರಣೆಯ ಸಂದರ್ಭದಲ್ಲಿ ಏನು 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 ಮೆಸೇಜ್ಗಳನ್ನು ಅಥವಾ ಈ ಒಂದು ಜಾದೂ ಪ್ರಕಾರದ ಬಗ್ಗೆ ಏನು ಜನಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿಕ್ಕೆ ಕೆಲಸ ಮಾಡ್ತೀರಾ ಅಥವಾ ಏನೇನು ಕೆಲಸಗಳನ್ನು ಮಾಡ್ತೀರಿ ಅಂತ ಜಾದೂ ದಿನಾಚರಣೆ ಹಿನ್ನೆಲೆ ಆಗಿಟ್ಕೊಂಡು ಆಮೇಲೆ ಆನಂತರ ನಮ್ಮ ಹತ್ರ ತುಂಬಾ ವಿಚಾರಗಳು ಮಾತಾಡ್ಲಿಕ್ಕಿದ್ದಾವೆ. ಎಸ್, ಆರಂಭದಲ್ಲಿ V4 ನ್ಯೂಸ್ ಮೂಲಕ ಈ ಕಾರ್ಯಕ್ರಮ ನೋಡ್ತಿರುವಂತಹ ಸಮಸ್ತ ಕಲಾಭಿಮಾನಿ ಬಂಧುಗಳಿಗೆ, ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ನಮಸ್ಕಾರ ಹೇಳ್ತಿದ್ದೇನೆ. ಹಾಗೆ ಪ್ರಚಲಿತ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಎಷ್ಟೋ ಸಾಧಕರನ್ನು ಈ ಚೇರಲ್ಲಿ ಕೂರಿಸ್ಕೊಂಡು ಜನರಿಗೆ ಪರಿಚಯ ಮಾಡಿರುವಂಥ ತಾರನಾಥ್ ಅವರಿಗೆ ಕಾರ್ಯಕ್ರಮವನ್ನು ನಡೆಸ್ಕೊಂಡ ನಿಮಗೆ ಅಭಿನಂದನೆ ಹೇಳೋ ಮೂಲಕ ನಾನು ಮಾತುಗಳನ್ನು ಹೇಳ್ತಾ ಬಯಸ್ತೇನೆ. ಯಾಕೆ ರಾಷ್ಟ್ರೀಯ ಜಾದೂ ದಿನವನ್ನು ಅಥವಾ ಜಾದೂಗಾರ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ? ಅದರಲ್ಲೂ ನಮ್ಮ ಭಾರತದ ಆಧುನಿಕ ಭಾರತದ ಜಾದುವಿನ ಪಿತಾಮಹ ಅಂತಲೇ ಹೆಸರು ಪಡೆದಿರುವಂತ PC ಸರ್ಕಾರ್ ಅವರ ಜನ್ಮದಿನವನ್ನೇ ಈ ಒಂದು ದಿನಾಚರಣೆಗೆ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಅನ್ನುವಂಥ ಪ್ರಶ್ನೆ ನಿಮ್ಮದು. ಉತ್ತರ ಹೀಗಿದೆ. ಸ್ವಲ್ಪ ಹೀಗೆ ನಾವು ನಮ್ಮ ನೆನಪನ್ನು ಹೀಗೆ ಸ್ವಲ್ಪ ಹಿಂದೆ ತಗೊಂಡೋಗೋಣ. ಈಗ ನಾವು ಸುತ್ತಮುತ್ತಲ ಎಲ್ಲ ಕಡೆ ಕೂಡ ಥಿಯೇಟರ್ಗಳು ಅಥವಾ ಕಾರ್ಯಕ್ರಮಗಳನ್ನು ಮಾಡುವಂಥವರ ಸಂಖ್ಯೆಗಳನ್ನು ನೋಡ್ತೀವಿ. ಅದರ ದಯವಿಟ್ಟು ತಾವು ಗಮನಿಸಿ, 1947 ಹಿಂದೆ ಮತ್ತೆ ಅದರ ಸ್ವಾತಂತ್ರ್ಯದ ಆಜುಬಾಜಲ್ಲಿ ಆಗ ಯಾವುದೇ ಈ ರೀತಿ ಯಾವುದೇ ವ್ಯವಸ್ಥೆಗಳು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಜಾದು ಅನ್ನುವಂಥದ್ದು ಕೇವಲ ಡಂಬರಾಟ ಮಾತ್ರ ಆಗಿತ್ತು. ಬೀದಿ ಬದಿಯಲ್ಲಿ ನಡೀತಾ ಇದ್ದಂತ ಒಂದು ಕಾಲ ಪ್ರಕಾರ ಹರಕು ಮರಕು ಬಟ್ಟೆ ಹಾಕೊಂಡು ಭಿಕ್ಷೆ ಬೇಡುವಂಥದಕ್ಕೆ ಒಂದು ಜಾದೂ ಕಲೆಯನ್ನು ಬಳಕೆ ಮಾಡುತ್ತಿದ್ದಂಥ ಸಂದರ್ಭ. ಮತ್ತೆ ಸಾಮಾನ್ಯವಾಗಿ ಆಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವಂಥ ವ್ಯಕ್ತಿಗಳು ಮಾತ್ರ ಮಾಡ್ತಿದ್ದಂಥ ಕಲೆ ಜಾದು ಅನ್ನುವಂಥ ಒಂದು, ಮತ್ತೆ ಬಹಳ ಒಂದು ಕನಿಷ್ಠ ಬೆಲೆ ಇರುವಂತ ಕಲಾ ಮಾಧ್ಯಮವಾಗಿದ್ದಂಥ ಜಾದುವನ್ನು ಬ್ರಿಟಿಷರ ಆಳ್ವಿಕಿದ್ದಂಥ ಭಾರತದ ಸಂದರ್ಭದಲ್ಲಿ ಕೂಡ ಇಡೀ ಜಗತ್ತು, ಅಕ್ಷರಶಃ ಇಡೀ ಜಗತ್ತು ಜಾದು ಅನ್ನೋದು ಕೇವಲ ಹಾವಾಡಿಗರ ಡಂಬರಾಟದವರ ಕೆಲಸ ಅಲ್ಲ. ಜಾದು ಅನ್ನೋದು ಕೂಡ ಭಾರತದಲ್ಲಿ ಅತ್ಯಂತ ಶ್ರೀಮಂತವಾದ ಒಂದು ನೆಲೆಗಟ್ಟಿನ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದನ್ನು ಮಾಡಿಕೊಟ್ಟಂತ ಮಹಾನ್ ಸಾಧಕ PC ಸರ್ಕಾರ್. ನಾನು PC ಸರ್ಕಾರ್ ಅವರಿಗೆ ಯಾವುದಕ್ಕೆ ಸಲಾಂ ಹೊಡಿತೇನೆ ಅಂತ ಹೇಳಿದ್ರೆ, ಸರ್ಕಾರ್ ಸೀನಿಯರ್ PC ಸರ್ಕಾರ್ ಅನ್ನುವಂಥ ಪರಂಪರೆ ಹುಟ್ಟಿಕೊಂಡಿರುವಂತ ಆ PC ಸರ್ಕಾರ್ ಸೀನಿಯರ್ ಅವರು ಆಗಿನ ದಿನಗಳಲ್ಲಿ ಬೀದಿ ಬದಿಯಲ್ಲಿ ಅಂತ ಜಾದೂಗಾರರನ್ನು ನೋಡಿ ಅರೆ ಜಾದು ಇಷ್ಟೇನಾ ಅನ್ನುವಂಥ ಒಂದು ಒಂದು ಬದ್ಧತೆಯನ್ನು, ಅಂದ್ರೆ ಜಾದುವನ್ನು ಅತ್ಯಂತ ಪ್ರೀತಿ ಮಾಡ್ತಿದ್ದಂಥವರ ಬದ್ಧತೆಯನ್ನು ಗಮನಿಸಿಕೊಂಡು ಆಗ ಅವರು ಸುಮಾರು 10-12 ಲಾರಿಯಷ್ಟು ಸಾಮಗ್ರಿಗಳನ್ನು ಹತ್ರ 100ಕ್ಕೂ ಹೆಚ್ಚಿನ ತಂಡವನ್ನು ಕಟ್ಟಿಕೊಂಡು ಅವರು ಆ ಅದ್ಧೂರಿಯಾಗಿ ಜಾದು ಮಾಡಿದ್ರು. ನೀವು ಗಮನಿಸಿರ್ಬೋದು PC ಸರ್ಕಾರ್ ಅಂತ ಹೇಳದ ಕೂಡಲೇ ತಕ್ಷಣ ನಮಗೆ ನೆನಪಾಗೋದು ಮಹಾರಾಜ ಒಂದು ಪೇಟ. ಆಕ್ಚುಲಿ ತುಂಬಾ ಜನರಿಗೆ ಗೊಂದಲ ಇದೆ. ತುಂಬಾ ಜನ ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ ಜಾದೂಗಾರರ ಡ್ರೆಸ್ಸೇ ಮಹಾರಾಜ ಡ್ರೆಸ್ ಅಂತ ಅನ್ಕೊಂಡ್ರು. ಅದಲ್ಲ, ಆಕ್ಚುಲಿ ಅಲ್ಲಿ PC ಸರ್ಕಾರ್ ಅವರ ಆಯ್ಕೆ. ಅದ್ರ ಹಿಂದೆ ಒಂದು ಯಾರೋ ಕೇಳಿದ್ರು, ನೀವ್ ಯಾಕೆ ಮಹಾರಾಜ ಡ್ರೆಸ್ ಹಾಕ್ತೀರಿ? PC ಸರ್ಕಾರ್ ಅವರು ಎಲ್ಲಿವರೆಗೆ ಮಹಾರಾಜ ಡ್ರೆಸ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡೋಗ್ಲು ಕೂಡ ಒಬ್ಬ ಪ್ಯಾಸೆಂಜರ್ ಆಗಿ ಪ್ರಯಾಣ ಮಾಡೋಗ್ಲು ಕೂಡ ಅವರು ಮಹಾರಾಜನ ಡ್ರೆಸ್ ಅಲ್ಲಿ ಕೊಡ್ತಾ ಇದ್ರು, ಪೇಟ ಸಮೇತ. ಯಾಕೆ ಅಂತ ಕೇಳುವಾಗ ಎಲ್ಲೋ ಕೇಳಿದ್ರು ಅವರು,
ಹರಕು ಮರಕು ಬಟ್ಟೆ ಹಾಕೊಂಡು ಜಾದು ಮಾಡ್ತಿದ್ದಂಥ ಒಂದು ಜಾದು ಕ್ಷೇತ್ರದಲ್ಲಿ ಆ ಕ್ಷೇತ್ರ ಅಲ್ಲಿಗೆ ಸೀಮಿತ ಅಲ್ಲ, ಅದು ದೊಡ್ಡ ಬೆಳಿಬೇಕಿದ್ರೆ ಜಾದು ಮಾಡ್ತಾ ಇರುವವನು ಒಂದು ಶ್ರೀಮಂತ ಪೊಸಿಷನ್ ಅಲ್ಲಿ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ, ವಿಶೇಷವಾಗಿ ಭಾರತೀಯರಿಗೆ ಅಲ್ಲ ವಿದೇಶಿಯರಿಗೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಬೇಕಾಗಿ ಅದನ್ನು ಮಾಡಿಕೊಟ್ಟಂತ ಮಹಾನ್ ವ್ಯಕ್ತಿ ಅವರು. ಒಂದು ವೇಳೆ PC ಸರ್ಕಾರ ಸೀನಿಯರ್ ಅವರು ಜಾದುವನ್ನು ಬೀದಿ ಬದಿಯ ಸ್ಥಾನಕ್ಕಿಂತ ರಂಗಭೂಮಿಯ ಸ್ಥಾನಕ್ಕೆ, ವೇದಿಕೆ ಸ್ಥಾನಕ್ಕೆ ಏರಿಸದಿದ್ದಿದ್ರೆ ಬಹುಶಃ ನಾವು ನಿಮ್ಮ ಜೊತೆಗೆ ಕೂತ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಇನ್ನೂ ಬಹಳ ವರ್ಷಗಳು ಬೇಕಾಗ್ತಿತ್ತು. ಹಾಗಾಗಿ ಇಡೀ ಭಾರತೀಯ ಜಾದು ಪ್ರಪಂಚದಲ್ಲಿ ಭಾರತೀಯ ಜಾದುವಿಗೆ ಒಂದು ಸ್ಥಾನವನ್ನು ತಂದುಕೊಟ್ಟಿರುವಂತ ಮಹಾನ್ ಜಾದುಗಾರ PC ಸರ್ಕಾರ ಸೀನಿಯರ್ ಅವರಿಗೆ ಜಾದು ನಮನಗಳನ್ನು ಸಲ್ಲಿಸುವಂತ ಕೆಲಸ ರಾಷ್ಟ್ರೀಯ ಜಾದು ದಿನಾಚರಣೆ. ಓಕೆ ಓಕೆ. ಇವಾಗ ಅವರ ಪುತ್ರ ಅವರಿಗೆ ನೀವು PC ಸರ್ಕಾರ ಜೂನಿಯರ್ ಜೂನಿಯರ್ ಅಂತ ಕರಿತೀರಿ. ಎಸ್ ಎಸ್ ಎಸ್. ಜೂನಿಯರ್ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಜೂನಿಯರ್ ಅನ್ನುವಂಥ ಕಲ್ಪನೆ ಬಂದಗಳು ಯಾರೋ ಸಣ್ಣ ಹುಡುಗ ಅಂತ ಅನ್ಕೊಳ್ಬೇಡಿ. PC ಸರ್ಕಾರ ಜೂನಿಯರ್ ಅವರಿಗೂ ಕೂಡ ಈಗ 74 ವಯಸ್ಸು ಓಡ್ತಾ ಇರುವಂತದ್ದು. ಓಕೆ. ಅಷ್ಟು ಹಿರಿಯರು ಅವರು ಕೂಡ. PC ಸರ್ಕಾರ ಸೀನಿಯರ್ ಅವರಿಗೆ ಈಗ ಬಹುಶಃ ಇವತ್ತಿದ್ದಿದ್ರೆ 109ನೇ ವರ್ಷ. ಎಸ್ ಎಸ್ ಎಸ್. ಇದು PC ಸರ್ಕಾರ ಅವರನ್ನು ಕಲ್ಕತ್ತಾ ಮೂಲದವರು. ಹೌದು. ಎಸ್ ಎಸ್. ಇದು ನಾನು ಲೋಲಾಕ್ಷ ಅವರ ಹತ್ರ ಈಗ ಇಲ್ಲಿ ಕುದ್ರೋಳಿ ಗಣೇಶ್ ಅವರು ಏನು ಸರ್ಕಾರವರನ್ನು ಮಾತನಾಡ್ತಾ ಸಂದರ್ಭದಲ್ಲೇ ಹೇಳಿದ ಮಾತಿನಿಂದಲೇ ಆ ಒಂದು ಉಲ್ಲೇಖದಿಂದಲೇ ನಾನು ನಿಮ್ಮನ್ನು ತಗೊಳ್ಳೋದು. ಯಾಕಂತ ಹೇಳಿದ್ರೆ ನೀವು 45 ವರ್ಷಗಳಿಂದ ಈ ಒಂದು ರಂಗದಲ್ಲಿದ್ದೀರಿ. ಇದು ಕುದ್ರೋಳಿ ಗಣೇಶ್ ಅವರು ಹೇಳಿದರು, ಯಾವಾಗ ಸರ್ಕಾರವರು ಇದು ಜಾದೂಗಾರು ಅಥವಾ ಜಾದೂ ಕ್ಷೇತ್ರ ಒಂದು ಕೇವಲ ಒಂದು ಬೀದಿ ಬದಿಯ ಒಂದು ಪ್ರದರ್ಶನ ಕಲೆಯ ಮಾತ್ರ ಆಗಿತ್ತು, ಅದನ್ನು ಹೇಗೆ ಒಂದು ಪ್ರದರ್ಶನ ಕಲೆಯಾಗಿ ರಂಗಭೂಮಿ ಅಥವಾ ಸ್ಟೇಜ್ಗೆ ತಂದರು, ಒಂದು ಹೊಸ ಆಯಾಮ ಕೊಟ್ಟರು ಅಂತ. ಬಹುಶಃ ನೀವು 45 ವರ್ಷಗಳ ಹಿಂದೆ ಇಂಥ ಒಂದು ಪ್ರದರ್ಶನವನ್ನು ಆರಂಭಿಸುವಾಗ ಅದು ಆವತ್ತಿನ ಕಾಲಘಟ್ಟ ಯಾವ ರೀತಿ ಇತ್ತು? ಆವತ್ತಿನ ಕಾಲಘಟ್ಟ ಅಂತ ಹೇಳಿದ್ರೆ ಹಾಗಾದ್ರೆ ಈಗಿನ ಹಾಗೆ ಸಾಮಗ್ರಿಗಳು ದೊರೆಯುತ್ತೇ ಇರಲಿಲ್ಲ ಮೊದಲನೇದಾಗಿ. ಮತ್ತೆ ಜಾದು ಕಲಿಯಬೇಕಿದ್ರೆ ಒಂದು ಗುರುವನ್ನು ಆಶ್ರಯ ಪಡಬೇಕಾಗಿತ್ತು, ಜಾದು ಗುರು. ಈಗ ಅಂತಹ ಪರಿಸ್ಥಿತಿ ಇಲ್ಲ. ನಿಮಗೆ ಮ್ಯಾಜಿಕ್ ಶಾಪ್ಗಳಿವೆ, ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲೂ ಮ್ಯಾಜಿಕ್ ಟ್ರಿಕ್ಸ್ ಸಿಗುತ್ತವೆ, ಆ ರೀತಿ ಇತ್ತು. ನೀವು 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 ಏನು 45 ವರ್ಷಗಳ ಮೊದಲು ಪ್ರದರ್ಶನಗಳನ್ನು ಕೊಡ್ಲಿಕ್ಕೆ ಆರಂಭಿಸುವಾಗ ಎಲ್ಲೆಲ್ಲಿ ಪ್ರದರ್ಶನಗಳನ್ನು ಕೊಡ್ತಾ ಇದ್ದೀರಿ ಅಂತ? ನಾನು ಮೊದಲು ಕೊಡಗಿನಲ್ಲಿ ಆರಂಭಿಸಿದ್ದೆ, ಗೋಣಿಕೊಪ್ಪಲದಲ್ಲಿ. ಆನಂತರ ಸಾಧಾರಣ ಅವಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರು ಬರ್ತಾ ಇದ್ರಾ, ಅಥವಾ ಇನ್ನೂ ಕೂಡ ಏನು ಜಾದುವಿನ ಬಗ್ಗೆ ಒಂದಷ್ಟು ಆಸಕ್ತಿ ಇತ್ತೋ, ಅಥವಾ ಯಾಕಂತ ಹೇಳಿದ್ರೆ ಆವತ್ತಿನ ಕಾಲದಲ್ಲಿ ಕೂಡ, ಯಾಕಂದ್ರೆ ನಾನು ಮತ್ತೆ ಗಣೇಶ್ ಅವರು ಹೇಳಿದ ಮಾತನ್ನೇ ಉಲ್ಲೇಖಿಸುವಂಥದ್ದು, ನಮ್ಮ ಜನ ಬೀದಿಯಲ್ಲಿ ಸಾಕಷ್ಟು ಈ ರೀತಿಯ ಇದನ್ನು ನೋಡಿರ್ತಾರೆ. ಹೌದು. ಸೊ ನಾನು ಕೇಳುವಂಥದ್ದು, ಆ 45 ವರ್ಷಗಳ ಮೊದಲು ನೀವು ಜಾದುವನ್ನು ಆರಂಭಿಸುವ ಸಂದರ್ಭದಲ್ಲಿ ಯಾವ ಕ್ಲಾಸ್ ಆಫ್ ಜನ ಬರ್ತಾ ಇದ್ರು, ಅಥವಾ ಎಲ್ಲಿ ನೀವು ಪ್ರದರ್ಶನ ಕೊಡ್ತಾ ಇದ್ರಿ? ನಾನು ಹೆಚ್ಚಿಗೆ ಪ್ರಾರಂಭ ಮಾಡಿದ್ದೆ ಕೊಡಗಿನಲ್ಲಿ. ಕೊಡಗಿನಲ್ಲಿ ಮ್ಯಾಜಿಕ್ಗೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಕೊಡಗಿನಲ್ಲಿ ನೀವು ಶಾಲೆಗಳಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ಬೀದಿಯಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ನಾಟಕದ ವೇದಿಕೆಯಲ್ಲಿ ಮಾಡ್ತಾ ಇದ್ದೀರಾ? ಶಾಲೆಯ ವೇದಿಕೆ ಎಲ್ಲವನ್ನೂ ಹಂಚಿಕೊಳ್ತಾ ಇದ್ದೆ ನಾನು. ಹಾಗೆ ಅಂದ್ರೆ ಸಾಧಾರಣ ಮಧ್ಯಮ ಮಾರ್ಗದಲ್ಲಿದ್ದೆ ನಾನು. ಅಂದ್ರೆ ಈಗಿನ ಇಲ್ಯೂಷನ್ಗೂ ಆಗ ಅಷ್ಟು ದೊಡ್ಡ ಮಟ್ಟದಲ್ಲಿಲ್ಲ, ಆದ್ರೆ ಜನರು ಅದನ್ನು ತುಂಬಾ ಮೆಚ್ಚಿಕೊಳ್ತಿದ್ರು ಆವಾಗ. ಅಂದ್ರೆ ಅವರಿಗೆ ಟ್ರಿಕ್ಸ್ ನೇರವಾಗಿ ಅವ್ರದ್ದು ಗೊತ್ತಾಗ್ತಾ ಇರಲಿಲ್ಲ ಮೊದಲನೇದಾಗಿ. ಅದನ್ನು ಅವರು ಮ್ಯಾಜಿಕ್ ಅಥವಾ ಪವಾಡದ ರೀತಿಯಲ್ಲೇ ನೋಡ್ತಿದ್ರು. ಪವಾಡದ ರೀತಿಯಲ್ಲೇ ನೋಡ್ತಿದ್ರು. ಈಗ ಜಾದುಗಾರರು ಅಂತ ಹೇಳಿದ್ರೆ ಜಾದುಗಾರರು ಕೂಡ ಅಲ್ಲ, ಅವರೊಂಥರ ಪವಾಡ ಮಾಡುವವರು ಅಂತ. ಹೌದು ಹೌದು ಹೌದು. ಈಗಿನ ದೃಷ್ಟಿಕೋನ ಬದಲಾಗಿದೆ. ಅವರು ಯಾವಾಗ ಹೊಸ ಟ್ರಿಕ್ ಮಾಡ್ತಿರೋ ಕೂಡಲೇ ಮೊಬೈಲ್ ಆನ್ ಮಾಡಿ ನೋಡ್ತಾರೆ. ಅಂದ್ರೆ ಅಷ್ಟು ಬದಲಾಗಿದೆ. ಅಂದ್ರೆ ನೀವು ಈಗ ಓಕೆ, ನಾನು 44 ದಶಕಗಳ ಹಿಂದೆ ಆವಾಗ ಪವಾಡ ಪುರುಷರ ತರ ನೀವು ನೋಡಿ, ನಿಮಗೆ ಪ್ರದರ್ಶನಗಳಿಗೆ ಆವಾಗ ಸಾರ್ವಜನಿಕ ವೇದಿಕೆಗಳಲ್ಲಿ, ಈಗ ನಾವು ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ವೇದಿಕೆಗಳು ಕರೀತಾರೆ ಮ್ಯೂಜಿಷಿಯನ್ ಅಂತ, ಆವಾಗ ನಿಮ್ಮನ್ನು ಆ ರೀತಿ ಕರೀತಾ ಇದ್ರ ಅಂತ ನಾನು ಕೇಳುವಂಥದ್ದು. ಕರೀತಿದ್ರು. ಅಂದ್ರೆ ಅಷ್ಟೊತ್ತಿಗೆ ಅಂತ ಒಂದು ಟ್ರೆಂಡ್ ಆರಂಭವಾಗಿತ್ತು ಅಲ್ಲ? ಟ್ರೆಂಡ್ ಆರಂಭ ಆಗಿತ್ತು ಆವಾಗ. ಓಕೆ ಓಕೆ. ನನಗೆ ಬಹುಶಃ ಗೊತ್ತಿದ್ದಾಗೆ ನಾನು ಲೋಲಾಕ್ಷರ ಜೊತೆ ಸೇರ್ಕೊಂಡು ಮಾತಾಡೋದಿದ್ರೆ, ಆಗಿನ ಸಂದರ್ಭದಲ್ಲಿ PC ಸರ್ಕಾರ ಸೀನಿಯರ್ ಅವರು ಯಾವಾಗ ವೇದಿಕೆಗೆ ಜಾದುವನ್ನು ತಂದುಬಿಟ್ರು, ಆಗ ಅವರ ಪ್ರದರ್ಶನ ಬಹುಶಃ ಭಾರತದ ಎಲ್ಲ ಪ್ರಮುಖ ಪಟ್ಟಣಗಳಲ್ಲಿ ಅಂದ್ರೆ ಅದೇ ಮೊದಲನೇ ಸಾರಿ. ಅಲ್ಲಿವರೆಗೆ ಕೇವಲ ಬೀದಿ ಬದಿಯಲ್ಲೇ ಜಾದೂಗಾರರನ್ನು ನೋಡ್ತಿದ್ದಂತ ಜನ ಹೇಗೆ ನಾಟಕಗಳಿಗೆ, ಸಿನಿಮಾಗಳಿಗೆ ಟಿಕೆಟ್ ಕೊಟ್ಕೊಂಡು ನಾವು ಹೋಗ್ತಿದ್ದೇವೆ, ಆಗ ಜಾದುವನ್ನು ಟಿಕೆಟ್ ಖರೀದಿ ಮಾಡಿಕೊಂಡು ಹೋಗಿ ನೋಡ್ತಿದ್ದಂತ ಸಂದರ್ಭ ಒದಗಿ ಬಂದದ್ದು PC ಸರ್ಕಾರ ಸೀನಿಯರ್. ಬಹುಶಃ ನನಗೆ ಗೊತ್ತಿರುವಂತ ಮಾಹಿತಿಗಳ ಪ್ರಕಾರ PC ಸರ್ಕಾರ ಸೀನಿಯರ್ ಅವರು ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚು ಕರ್ನಾಟಕದಲ್ಲಿ ಬಂದಿರುವಂತದ್ದು ಸೀನಿಯರ್ ಮಾತಾಡ್ತಿರೋದು.
ಮಂಗಳೂರಿಗೆ ಅವರು ಬಂದಿದ್ದಾರೆ ಗೊತ್ತಿಲ್ಲ, ಆದ್ರೆ ಜೂನಿಯರ್ ಬಂದಿದ್ದಾರೆ, ಜೂನಿಯರ್ ಅವರು ಆಯ್ತಾ? ಬಂದಿದ್ದಾರೆ. ಹೌದು. ಸೀನಿಯರ್ ಅವರು ಬಂದಾಗ ಜನ ಗುಂಪು ಕಟ್ಕೊಂಡು ಹೋಗಿ ನೋಡ್ತಿದ್ರು. ಯಾಕಂದ್ರೆ ಅಂತ ನೀವು ಅಲ್ಲಿ ಟಿಕೆಟೇ ಸಿಗುದಿಲ್ಲ, ಹೌಸ್ಫುಲ್ ಶೋ. ಅಂದ್ರೆ ಅಂತ ಒಂದು ಟ್ರೆಂಡ್ ಅನ್ನು ಅವರು ಇಡೀ ದೇಶದಲ್ಲಿ ಕ್ರಿಯೇಟ್ ಮಾಡಿದ್ರು. ಹೌದು. ನಾನು ಒಂದು ಲೋಲಾಕ್ಷರ ಜೊತೆಗೆ ಮಾತಾಡುವಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ ಅಲ್ಲಿವರೆಗೆ ಜಾದವನ್ನು ನಾನು ಮಾಡಬೇಕು ಅನ್ನುವಂಥ ಆಶಯ, ಅದನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದಂಥ ವ್ಯಕ್ತಿಗಳಲ್ಲಿ ಇರಲಿಲ್ಲ. ಇಲ್ಲೊಂದು ಸೈಕಲಾಜಿಕಲ್ ಫ್ಯಾಕ್ಟ್ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ನೋಡಿ ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಜಾದವ್ ನಾನು ಆಗ್ಲೇ ಹೇಳಿದಾಗೆ ಜಾದವನ್ನು ಮಾಡುತ್ತಿದ್ದವರೇ ಬಹಳ ಕೆಳಸ್ತರದವರು, ಅಂದ್ರೆ ಸಾಮಾಜಿಕವಾಗಿ ಅದೆಲ್ಲ ಬಹಳ ಒಂದು ಚಿಲ್ಲರೆ ಆರ್ಟ್ ಅನ್ನುವಂಥ ಸಂದರ್ಭದಲ್ಲಿ ಯಾವಾಗ ಪಿ ಸಿ ಸರ್ಕಾರ ಸೀನಿಯರ್ ಅವರು ಎಲ್ಲಾ ಕಡೆಗೆ ಭಾರತದ ಪ್ರಮುಖ ಪಟ್ಟಣಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟರು, ಆಗ ಟಿವಿ ಇಲ್ಲ, ನೆನ್ಪಿಟ್ಕೊಳ್ಳಿ ನೀವು. ಅದನ್ನು ನೋಡಿದಂತ ತುಂಬಾ ಜನ ಇಂಟೆಲೆಕ್ಚುಯಲ್ಸ್ಗಳು, ಫಾರ್ ಎಕ್ಸಾಂಪಲ್ ಅದನ್ನು ನೋಡಿದಂತ ಒಬ್ಬ ಶಿಕ್ಷಕ, ಒಬ್ಬ ಟೀಚರ್, ಅದನ್ನು ನೋಡಿದಂತ ಒಬ್ಬ ಬ್ಯಾಂಕ್ ಉದ್ಯೋಗಿ, ಅದನ್ನು ನೋಡಿದಂತ ಯಾವುದೋ ಒಬ್ಬ ನಾಟಕ ಕಲಾವಿದ, ಅವ ಅದನ್ನು ನೋಡಿ ಓ ಇದೊಂದು ಈ ರೀತಿಯಾಗಿ ಜಾದವನ್ನು ನಾನು ಕೂಡ ಮಾಡಬಲ್ಲೆ. ಈಗ ಉದಾಹರಣೆಗೆ ಈಗ ನಿಮ್ದು ಯಾರ್ದೋ ಡ್ಯಾನ್ಸ್ ನೋಡುವಾಗ ನಿಮ್ಗೆ ಡ್ಯಾನ್ಸ್ ಆಸಕ್ತಿ ಇದ್ರೆ ನೀವು ಒಂದು 4 ಸ್ಟೆಪ್ ಹಾಕ್ಲಿಕ್ಕೆ ಟ್ರೈ ಮಾಡಿ. ಯಾರೊಬ್ಬ ಹಾಡುಗಾರ ಮಾಡ್ತಿದ್ದಾಗ ಓ ನಾನು ಚೂರು ಹಾಡು ಟ್ರೈ ಮಾಡ್ತೇನೆ, ಬಾತ್ರೂಮೇ ಸುಂಗರ ಆದ್ರೂ ತೊಂದರೆ ಇಲ್ಲ. ಈ ರೀತಿಯಾಗಿ ಪಿ ಸಿ ಸರ್ಕಾರ ಸೀನಿಯರ್ ಅವರ ಶೋನ ಇಂಪ್ಯಾಕ್ಟ್, ಅವರ ಹೆಸರು ಶೋನ ಹೆಸರು ಇಂದ್ರಜಾಲ ಅಂತ, ಆ ಶೋನ ಇಂಪ್ಯಾಕ್ಟ್ ಏನು ಬಿತ್ತು ಅಂತ ಹೇಳಿದ್ರೆ, ಜಾದು ಅಂದ್ರೆ ಲಾಟ್ಪುಟ್ ಅಲ್ಲ, ಜಾದು ಅಂದ್ರೆ ಏನೋ ಚಿಲ್ಲರೆ ಅಲ್ಲ, ಜಾದು ಅನ್ನೋದೊಂದು ಗಟ್ಟಿ ಆರ್ಟ್, ಇದನ್ನ ನಾನು ಹವ್ಯಾಸವಾಗಿ ಬಳಸಬಹುದು ಅಂತ ಟ್ರೆಂಡಿನ ಟೈಮಲ್ಲಿ ಇದ್ದವರು ಲೋಲಾಕ್ಷರ್. ಹಾಗಾಗಿ ಆಗ್ಲೇ ಆ ಟ್ರೆಂಡ್ ಬಿಲ್ಡಪ್ ಬಂದಿತ್ತು. ಬಹುಶಃ ಲೋಲಾಕ್ಷರ್ ಹೇಳಿದಾಗೆ ಆಗ ಯಾರೆಲ್ಲ ಜಾದೂಗಾರರು ಮಾಡ್ತಿದ್ರು ಅಂತ ಹೇಳ್ಬೋದು. ಹೌದು, ಖಂಡಿತ. ಆವಾಗ ಮುಖ್ಯವಾಗಿ ರಾವ್ ಕುತ್ತಿಯಾಡಿ ಇದ್ರು ನಮ್ಮ ಜಿಲ್ಲೆಯಲ್ಲಿ, ಎನ್ ಆರ್ ಚಂದ್ರ ಅವರು, ಹೌದು ಎನ್ ಆರ್ ಚಂದ್ರ ಇದ್ರು, ಮತ್ತೆ ಪ್ರೊಫೆಸರ್ ಶಂಕರ್ ಅವರು, ಅವರು ಸಹ ಹೌದು ಉಡುಪಿ, ಅವರು ಸಹ ಜಾದೂಗೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎಸ್ 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 ನಾನು ಆಮೇಲೆ ನಿಮ್ಮ ಜೊತೆಗೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಇದು ರಾಜೇಶ್ ಮಳಿ ಅವರೇ, ನಿಮ್ಮ ಹತ್ರ ಕೂಡ ಒಂದಷ್ಟು ವಿಚಾರಗಳು ಮಾತಾಡ್ಲಿಕ್ಕೆ ಉಂಟು. ನೀವು ಈ ಜಾದುವನ್ನು ಅಥವಾ ಜಾದು ಕ್ಷೇತ್ರಕ್ಕೆ ಯಾವ ರೀತಿ ಪ್ರವೇಶ ಮಾಡಿದ್ರಿ ಅಂತ, ಎಲ್ಲಿ ಇದಕ್ಕೊಂದು ಆಸಕ್ತಿ, ಪ್ರೇರಣೆ? ಅದೇ ಜಾದು ಇಂದ್ರಜಾಲ ಅಂತ ಕರೆಸುವಂಥ ಮ್ಯಾಜಿಕ್ಕಿನಲ್ಲಿ ನನಗೆ ಚಿಕ್ಕಂದಿನಲ್ಲೇ ಭಾಳ ಆಸಕ್ತಿ ಇತ್ತು. ಅದರಲ್ಲಿ ನಡೆಯುವಂಥ ವಿಸ್ಮಯ ನೋಡುವಾಗಲೇ ಅದೇ ನನ್ನನ್ನು ಅಟ್ರ್ಯಾಕ್ಟ್ ಮಾಡಿತ್ತು ನಂದು ಮ್ಯಾಜಿಕ್ಕಿಗೆ. ಅಂದರೆ ಸಾಮಾನ್ಯ ಮನುಷ್ಯರಿಗೂ ಅರ್ಥವಾಗದ, ಅಂದರೆ ನೋಡಿದ ತಕ್ಷಣ ಎಲ್ಲರೂ ಎಲ್ಲ ಕಡೆ ಉಪಯೋಗಿಸುವಂಥ ಶಬ್ದ ಮ್ಯಾಜಿಕ್ ಅನ್ನೋದು, ಏನು ಹೇಗೆ ಆಯಿತು ಅನ್ನೋದು ಗೊತ್ತಾದ ತಕ್ಷಣ ಅದು ಮ್ಯಾಜಿಕ್ ಅಂತ. ಅದಕ್ಕೆ ಎಲ್ಲ ಫೀಲ್ಡಲ್ಲಿ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ನಾನು ಆಕರ್ಷಿತನಾಗಿ ಊರ ಆಸುಪಾಸಲ್ಲಿ ಬರೋ ಎಲ್ಲ ಜಾದೂಗಾರರ ಪ್ರದರ್ಶನಗಳನ್ನು ನೋಡೋ ಮೂಲಕ ಅದು ನನಗೆ ಇನ್ಸ್ಪೈರ್ ಆಯಿತು. ಸೊ ಅಲ್ಲಿಂದ ನಾನು ಅಭ್ಯಾಸ ಮಾಡ್ತಾ ಬಂದೆ ಮ್ಯಾಜಿಕ್ ಅನ್ನ ಬಗ್ಗೆ. ಎಷ್ಟನೇ ಏಜಲ್ಲಿ ನೀವು ಅಂದ್ರೆ ಅದನ್ನು ಒಂದು ಇದನ್ನೊಂದು ನಾನು ಮ್ಯಾಜಿಕ್ ಕಲಿಯಬೇಕು ಅಂತ ಹೇಳಿ ಉದ್ದೇಶ ಮಾಡಿಕೊಂಡು? ನಾನು 4ನೇ ಕ್ಲಾಸ್ನಲ್ಲಿದ್ದಾಗ, ನೀವು 4th ಸ್ಟ್ಯಾಂಡರ್ಡ್ ಇರುವಾಗ ನೋಡಿದ ಹೌದು, ಆಗಿಂದ ಬಂದ ಶಾಲೆಗೆ ಬಂದ ಜಾದೂಗಾರರ ಒಂದು ಪ್ರದರ್ಶನದಿಂದ ಪ್ರೇರಿತನಾಗಿ ನಾನು ಇಂಟ್ರೆಸ್ಟ್ ತಗೊಂಡು 97ರಿಂದ ನಾನೇ ಪ್ರಾರಂಭ ಮಾಡಿದೆ. ಇದು ಲೋಲಾಕ್ಷ ಅವರು ಹೇಳಿದರು, ಶಾಲೆಗಳಿಗೆಲ್ಲ ಹೋಗಿ ನಾನು ಪ್ರದರ್ಶನ ಕೊಡ್ತಾ ಇದ್ದೇನೆ ಅಂತ. ಅದರ ಇಂಪ್ಯಾಕ್ಟ್ ನೋಡಿ, ಅದು ಖಂಡಿತ ಸರ್ಕಾರವರ ಇಂಪ್ಯಾಕ್ಟ್ ಇಡೀ ದೇಶಕ್ಕೆ ಹೇಗಾಯ್ತು. ಆನಂತರ ಯಾವುದೇ ವ್ಯಕ್ತಿಯನ್ನು ಕೇಳಿದ್ರೆ ನೀವು ಯಾವಾಗ ಜಾದು ನೋಡಿದ್ರು ಅಂತ ಕೇಳಿದ್ರೆ ಅವ್ರು ಹೇಳುವಂತ ಪ್ರಶ್ನೆ, ನಾನು ಶಾಲೆಯಲ್ಲಿದ್ದಾಗ ಜಾದು ನೋಡಿದ್ದೆ. ಎಸ್ 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 ವೀಕ್ಷಕರು, ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾನು ಈ 3 ಮಂದಿ ಜಾದೂಗಾರರ ಜೊತೆ ಕೂಡ ಮಾತುಕತೆಯನ್ನು ಮುಂದುವರಿಸ್ತೇನೆ. ಸೊ ಬ್ರೇಕ್ ನಂತರ ಆ ಮಾತುಕತೆಯ ನಡುವೆ ಒಂದಷ್ಟು ಮ್ಯಾಜಿಕ್ ಕೂಡ ಇರುತ್ತೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ಜಾದು ದಿನಾಚರಣೆ ಸಂದರ್ಭದ ಈ ಒಂದು ಮಾತುಕತೆಗೆ ಮತ್ತೆ ಸ್ವಾಗತ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಖ್ಯಾತ ಜಾದೂಗಾರರಾಗಿರುವಂಥ ಗಣೇಶ್ ಕುದ್ರೋಳಿ ಅವರು, ಆಮೇಲೆ ಲೋಲಾಕ್ಷ ಜಾದೂಗಾರ ಅವರು ಹಾಗೂ ರಾಜೇಶ್ ಮಳಿ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಜಾದು ದಿನಾಚರಣೆಯ ಹಿನ್ನೆಲೆ, ಅಂದರೆ ಪಿ ಸಿ ಸರ್ಕಾರ ಅವರನ್ನು ನಮ್ಮದು ನಡೀತಾ ಇರುವಂಥ ಜಾದು ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಒಂದು ಮಾತುಕತೆ ನಡೆಸ್ತಾ ಇದ್ದೇನೆ. ಸೊ ಈ ಸಂದರ್ಭದಲ್ಲಿ ನಾನು ಮಾತನಾಡೋ ಸಂದರ್ಭದಲ್ಲಿ ಪಿ ಸಿ ಸರ್ಕಾರ ಸೀನಿಯರ್ ಅವರು ಈ ದೇಶದಲ್ಲಿ ಜಾದುವಿನ ಬಗ್ಗೆ ಹುಟ್ಟುಹಾಕಿದ ಒಂದು ಟ್ರೆಂಡ್ ಬಗ್ಗೆ ಗಣೇಶ್ ಕುದ್ರೋಳಿ ಅವರು ತುಂಬ ವಿವರವಾಗಿ ಮಾತನಾಡಿದ್ದಾರೆ. ಆ ಒಂದು ಟ್ರೆಂಡ್ನ ಹಿನ್ನೆಲೆಯಲ್ಲಿ ಜಾದು ವೃತ್ತಿಯನ್ನು ಆರಂಭಿಸಿದ ನಮ್ಮ ಲೋಲಾಕ್ಷ ಅವರು ಕೂಡ ತನ್ನ ಅಭಿಪ್ರಾಯವನ್ನು ಹಂಚಿಕೊಂಡರು. ಆ ನಂತರ ಶಾಲೆಗಳಲ್ಲಿ ತಾನು ಮ್ಯಾಜಿಕ್ ನೋಡಿ ನನಗೆ ಯಾವ ರೀತಿ ಜಾದೂಗಾರನ ಆಗಬೇಕನ್ನೋ ಪ್ರೇರಣೆ ಆಯಿತು ಅನ್ನೋದನ್ನು ರಾಜೇಶ್ ಮಳಿ, ಯಾಕಂದರೆ ಅವರ ಇಡೀ ಕುಟುಂಬನೇ ಈ ಒಂದು ಜಾದುವಲ್ಲಿ ತೊಡಗಿಕೊಂಡಿರುವಂಥ ನಾನು ಮತ್ತೆ ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ರಾಜೇಶ್ ಮಳಿ ಅವರಿಂದ ಆರಂಭಿಸುವಂಥದ್ದು. ಎಸ್, ಇದು ರಾಜೇಶ್ ಮಳಿ ಅವರೇ, ನೀವು
ಈಗ ಈ ಒಂದು ಹೊಸ ಕಾಲದ ರೆಪ್ರೆಸೆಂಟೇಟಿವ್ ಆಗಿ ಮ್ಯಾಜಿಕ್ನ ವೇದಿಕೆಯಲ್ಲಿ ಇರುವ ಸಂದರ್ಭದಲ್ಲಿ ನೀವು ಈ ಜಾದು ಅಥವಾ ಜಾದೂ ರಂಗದ ಹಿನ್ನೆಲೆ, ಅದರ ಚರಿತ್ರೆ ಜೊತೆಗೆ ನಿಮ್ಮನ್ನು ನೀವು ಏನು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಅಥವಾ ನಿಮ್ಮ ವೇದಿಕೆಗಳ ಬಗ್ಗೆ ಅಥವಾ ಒಂದು ಕಂಟೆಂಪರರಿ ವಿಚಾರದ ಬಗ್ಗೆ ನೀವು ವಿಶ್ಲೇಷಣೆ ಮಾಡೋದಿದ್ದರೆ ಜಾದು ರಂಗವನ್ನು ಯಾವ ರೀತಿ ಏನೆಲ್ಲ ಹೇಳಲಿಕ್ಕೆ ಹೌದು, ಅದೇ ಇದು ಜಾದು ನನ್ನ ಆಸಕ್ತಿಯ ಕ್ಷೇತ್ರ. ಅಂದರೆ ಹವ್ಯಾಸ ಆಗಿ ತಗೊಂಡಿದ್ದೇನೆ, ಅದೇ ನನ್ನ ಪ್ಯಾಷನ್, ಅದೇ ನನ್ನ ಲೈಫ್ ಅಂತ ಮುಂದುವರಿಸ್ತಾ ಇದ್ದೇನೆ. ಈ ಜಾದು ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ, ಎಲ್ಲಿ, ಏನು ಎತ್ತ ಅನ್ನೋದರ ಬಗ್ಗೆ ನಾನು ಸೆಲ್ಫ್ ಸ್ಟಡಿ ಅಭ್ಯಾಸ ಮಾಡ್ತಾ ಹೋದಾಗೆ ಅದು ಏನ್ಷಿಯಂಟ್ ಟೈಮಿಗೆ ಹೋಗ್ತದೆ. ಅಂದರೆ ಸಿವಿಲೈಸೇಷನ್, ನಾಗರಿಕತೆಯ ಸಮಯಕ್ಕೆ ಹೋಗ್ತದೆ. ಈ ವೇದ, ಉಪನಿಷತ್ತು, ಈಗೇನೆಲ್ಲ ನಾವು ಹೇಳ್ತೇವೆ ಅತ್ಯಂತ ಪುರಾತನ ಗ್ರಂಥಗಳು, ಇದರಲ್ಲಿ ಎಲ್ಲಿ ಇರ್ಬೋದು ಅನ್ನೋದರ ಬಗ್ಗೆ ನಾನು ಅಭ್ಯಾಸ ಮಾಡ್ತಾ ಹೋದ ಹಾಗೆ ಅಲ್ಲಿ ನನಗೆ ಸಿಕ್ಕಿದಂಥ ಮಾಹಿತಿಗಳಲ್ಲಿ ಈ ಇಂದ್ರ ಅಂತ, ಕಿಂಗ್ ಆಫ್ ಗಾಡ್ ಇಂದ್ರ ಅಂತ, ಶಿವ ಅಂತಲೂ ಹೇಳ್ತಾರೆ. ಇಂದ್ರನ ಒಂದು ವ್ಯವಸ್ಥೆ, ಅದನ್ನೇ ಇಂದ್ರಜಾಲ ಅಂತ. ಅಂದರೆ ಜಾಲ ಅಂದರೆ ನೆಟ್, ವೆಬ್, ಅಂದರೆ ಕನ್ಫ್ಯೂಷನ್ನೇ ಮಾಡೋದು. ಕನ್ಫ್ಯೂಷನ್ನಲ್ಲಿ ಒಂದು ಸೃಷ್ಟಿಯನ್ನು ಮಾಡಿದಾಗ ಅದು ಅದ್ಭುತ ಆಗಿ ಕಾಣ್ತದೆ ಅನ್ನುವಂಥದ್ದು. ಸೊ ಅದನ್ನೇ ಇಂದ್ರಜಾಲ ಅಂತ, ಅಂದರೆ ಇಂದ್ರೇಣ ಜಾಲಂ ದ್ರಷ್ಟು ನೇತ್ರಾವರಣಂ ಯಥಾಸ್ಥಿತ ವಸ್ತುದರ್ಶನಾತ್ ಅಂತ ಅಲ್ಲಿ ಅದನ್ನು ವಿವರಿಸಿದ್ದಾರೆ. ಅಂದರೆ ಇಂದ್ರೇಣ ಜಾಲಂ ದ್ರಷ್ಟು, ನೋಡುವವರ ಕಣ್ಣಿಗೆ ಒಂದು ವಸ್ತುವನ್ನು ಇನ್ನೊಂದಾಗಿ ಕಾಣುವಂತೆ ಮಾಡುವಂಥದ್ದು ಅಂತ. ಆಮೇಲೆ ಆ ಕಾಲದಲ್ಲಿದ್ದಂಥ ಶಂಕರ, ಅಂದರೆ ಶಿವ, ನಾರದ, ಅಂದ್ರೆ ನೀವು ಪುರಾಣ ಕಾಲದಿಂದ ಅಲ್ಲಿಂದನೇ ಅಭ್ಯಾಸ ಹುಡುಕ್ತಾ ಇದ್ದೀರಿ. ಅಭ್ಯಾಸ ಮಾಡ್ತಾ ಬಂದು ಇಂದ್ರ, ಆಮೇಲೆ ಭೃಗು, ಅತ್ರಿ ಮಹರ್ಷಿಗಳು, ಅದೇ ರೀತಿ ಮಾಯಾ, ಹೀಗೆ ಹಲವಾರು ಆ ಸಮಯದ ಮಹರ್ಷಿಗಳು ಅವರ ಇದರಲ್ಲಿ ಬರುವಾಗ ಮಾಯಾ ಅಂತ, ಈಗ PC ಸರ್ಕಾರ್ ಸೀನಿಯರ್ ಕೂಡ ಜೂನಿಯರ್ ಕೂಡ ಅದನ್ನು ಕೋಟ್ ಮಾಡಿದ್ದಾರೆ. ಮಾಯಾ ಸಭೆ ಅಂತ ಆಗ ನಡೆಯುವುದರ ಬಗ್ಗೆ ಎಲ್ಲ ಉಲ್ಲೇಖ ಇದೆ ಅಂತ. ಮಾಯಾ ಸಭೆ ಅಂತ ನಡೀತಿತ್ತು ಆಗ ಅನ್ನುವಂಥದ್ದು ನಮ್ಮ ವೇದಕಾಲದಿಂದಲೇ ಬಂದ, ಎಲ್ಲೋ ಅದನ್ನು ಉಲ್ಲೇಖ ಮಾಡಲಾಗಿದೆ. ಮಾಯಾ ಸಭೆ ಅಂದರೆ ಆ ರೀತಿಯಾದಂಥ ಇದು. ಇಂದ್ರ ಕೂಡ ಅದನ್ನೇ ಮಾಡ್ತಾ ಇದ್ದದ್ದು, ಅದನ್ನೇ ಗಾರುಡಿ ಅಂತಲೂ ಅಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಹಾಗೆ ಮಾಯಾ ಅಂತ ಬರುವಾಗ ಮಾಯಾನಾಮ ಬೈರನ್ಯತಾ ಆತ್ಮಾನಂ ಪ್ರಕಾಶ್ಯ ಅನ್ಯತೈವ ಕರೋತಿ ಸ ಮಾಯಾ. ಅಂದರೆ ಮಾಯಾನಾಮ, ಮಾಯಾ ಅಂತ ಹೇಳುವಂಥದ್ದು, ಬೈರನ್ಯತಾ ಆತ್ಮಾನಾಂ ಅಂದರೆ ನಾವು ಒಂದು ವಸ್ತುವನ್ನು, ಅದನ್ನೇ ಮತ್ತೆ ಹೇಳಿರುವಂಥದ್ದು, ಒಂದು ವಸ್ತುವನ್ನೇ ಇನ್ನೊಂದು ವಸ್ತುವಾಗಿ ಪ್ರಕಾಶ ಅಂದರೆ ಪ್ರಕಟಪಡಿಸುವಂಥದ್ದು ನಾವು, ಅದನ್ನೇ ಮಾಯಾ ಅಂತ, ಸ ಮಾಯಾ ಅಂತ ಅಲ್ಲಿ ಅದನ್ನು ವಿವರಿಸಿದ್ದಾರೆ ಮಾಯಾದ ಇದರ ಬಗ್ಗೆ. ಆಮೇಲೆ ಮುಂದುವರೆದು ಈ ಮ್ಯಾಜಿಕ್ ಹೇಳಿದ ತಕ್ಷಣ ಎಲ್ಲರಿಗೂ ಅನ್ನಿಸೋದು ಸೃಷ್ಟಿ, ಮಾಯಾ ಮತ್ತು ಟ್ರಾನ್ಸ್ಪೋಸಿಷನ್, ಇಲ್ಲಿ ಇದ್ದದ್ದು ಸೃಷ್ಟಿ ಮಾಡ್ತಾರೆ ಅಂತ ಹೋಗುವಂಥದ್ದು. ಆಗ ಅದು ನೋಡುವಾಗ ಕಾಣೋದು ಮ್ಯಾಜಿಕ್ ಅಂತ, ಆದರೆ ಅದರ ಹಿಂದೆ ಎಷ್ಟೋ ಸಮಯದ ಅಭ್ಯಾಸ ಇರ್ತದೆ. ಈ ಜಾದೂಗಾರ ಯಾವುದೇ ಕಲೆ ಇದ್ದರೂ ಕೂಡ ಅದರಲ್ಲಿ ಕಲಾಗಾರ ಆಗಬೇಕು ಅಂತಾದರೆ ಅದರ ಹಿಂದೆ ಎಷ್ಟೋ ಸಮಯ ಕಳೆದಿರ್ತದೆ. ಆ ಸಮಯವನ್ನು ಈಗ ಪತಂಜಲ ಯೋಗ ಸೂತ್ರದಲ್ಲಿ ಕೂಡ ಸತ್ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ ದೃಢಭೂಮಿಯನ್ನು ನಾವು ಸತತ ಅಭ್ಯಾಸವನ್ನು ಮಾಡಿದಾಗ ನಾವು ಅದರಲ್ಲಿ ದೃಢರಾಗ್ತೇವೆ ಅಂತ ಅನ್ನುವಂಥದ್ದು. ಒಂದು ಪರಿಶ್ರಮ ಕೊಡಬೇಕಲ್ಲಿ. ಹೌದು, ನಿರಂತರವಾದ. ಆಗ ಏನು ನಾವು ಎಷ್ಟು ವರ್ಷಗಳ ಅಭ್ಯಾಸದ ನಂತರ ನಾವೇನು ಪ್ರಕಟಪಡಿಸ್ತೇವೆ, ನಾವು ಅದನ್ನು ಪ್ರದರ್ಶಿಸ್ತೇವೆ, ಆಗ ಕಾಣುವಂಥದ್ದು ಮ್ಯಾಜಿಕ್. ಅಂದರೆ ಇನ್ನೊಂದು ಅರ್ಥದಲ್ಲಿ ಮ್ಯಾಜಿಕ್ ಅನ್ನೋದು ರೆಗ್ಯುಲರ್ ಪ್ರಾಕ್ಟೀಸ್, ದೀರ್ಘಕಾಲ ಅಭ್ಯಾಸ ಮಾಡಿದ್ದಾರೆ ಇಫೆಕ್ಟ್ ಮ್ಯಾಜಿಕ್ ಒಂದು ಶಬ್ದದಲ್ಲಿ ಹೊರಗೆ ಬರ್ತದೆ. ಆದರೆ ಅದರ ಹಿಂದೆ ಅಷ್ಟೇ ಶ್ರಮ ಇರ್ತದೆ, ವಿಶೇಷವಾದಂಥ ಒಂದು ನೈಪುಣ್ಯತೆ ಅದು. ಹೌದು. ಈಗ ಇದು ಗಣೇಶ್ ಅವರು ಕೂಡ ಹೇಳ್ಬೋದು, ಅಥವಾ ಲೋಲಾಕ್ಷ ಅವರು ಕೂಡ, ಅಥವಾ ನೀವು ಕೂಡ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ಪುರಾಣ ಕಾಲದ ನಮ್ಮ ಭಾರತೀಯ ಸಂದರ್ಭದಲ್ಲಿ ಕೂಡ ನಾವು ನಮ್ಮ ಒಂದು ಪುರಾಣ ಕಾಲದಿಂದಲೇ ಒಂದು ಜಾದು ಮಹಿಮೆಯನ್ನು ನಾವು ಕೇಳ್ತೇವೆ ಅಥವಾ ನೋಡ್ತೇವೆ ಅಥವಾ ಓದ್ತೇವೆ. ಜಾಗತಿಕವಾಗಿ ನಾವು ನೋಡೋದಿದ್ರೆ ಭಾರತದ ಈ ರೀತಿಯ ಒಂದು ಪರಂಪರೆ ಬೇರೆ ದೇಶಗಳಲ್ಲಿ ನಮಗೆ ಇಷ್ಟೊಂದು ಇಷ್ಟೊಂದು ಪೂರ್ವದಲ್ಲೇ ಜಾದುವನ್ನು ಎಲ್ಲಿ ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮ್ಮ ಅನುಭವ, ಅಭಿಪ್ರಾಯಗಳ ಪ್ರಕಾರ? ಇಂದ್ರಜಾಲವೇ ಮ್ಯಾಜಿಕ್ ಆಗಿ ಬಂದಿದೆ ವಿದೇಶಕ್ಕೆ ಹೋಗಿ, ಅದೇ ಮ್ಯಾಜಿಕ್ ಆಗಿ ನಮ್ಮಲ್ಲಿಗೆ ಬಂದಿದೆ ಅನ್ನುವಂಥದ್ದು. ನೀವು ಹೇಳುವಂಥದ್ದು ಅದರ ಮೂಲನೇ ಭಾರತ ಅಂತ. ನೋಡಿ, ಒಂದು ಏನು ಅಭಿಪ್ರಾಯ ಇದೆ ಅಂತ ಹೇಳಿದ್ರೆ ಅವರ ಮಾತಿಗೆ ಪೂರಕವಾಗಿ ಈ ಟ್ರಾವೆಲರ್ಸ್ಗಳು, ಅಂದ್ರೆ ಆಗ ಜಗತ್ತನ್ನು ತಿರುಗ್ತಾ ಇದ್ದವರು,
ವಲಸೆ ಇತ್ತು. ಹೌದು. ಹೌದು. ಈಗ ಇತಿಹಾಸವನ್ನು ಪ್ರವಾಸ ಇತಿಹಾಸವನ್ನು ಬರೆದಂಥವರೆಲ್ಲರೂ ಕೂಡ ನೀವು ಎಲ್ಲಿ ಹೇಗೆ ನೋಡಿದ್ರು ಕೂಡ ಭಾರತದಲ್ಲಿದ್ದಂಥ ಭಾರತೀಯ ಜಾದು, ಭಾರತೀಯ ಹಗ್ಗದ ಜಾದು, ಇಂಡಿಯನ್ rope trick. famous. ಹೌದು. ಮತ್ತೆ ಅದು ವಾಪಸ್ ಬರುವಂಥದ್ದು, ಇಂಥ ಜಾದುಗಳನ್ನು ಮಾಡ್ತಾ ಇದ್ರು ಅನ್ನೋದರ ಉಲ್ಲೇಖ ಆಗಿನ ಸಮಯದಲ್ಲೇ ಇತ್ತು. ಅದರ ಹೆಸರೇ ಇಂಡಿಯನ್ ಬಾಸ್ಕೆಟ್. ಇಂಡಿಯನ್, ಅದಕ್ಕೆ ಇಂಡಿಯನ್ ಹೆಸರು. ಅಂದ್ರೆ ಇಲ್ಲಿ ಒಂದು ನಾವು ತೀರಾ ಒಂದು ಪ್ರಾಕ್ಟಿಕಲ್ ಆಗಿ ಮಾತಾಡೋದಿದೆ. ನಂದೊಂದು ಅಭಿಪ್ರಾಯ, ಇದೇನು ಚರ್ಚೆ ಅಲ್ಲ ಮಲಿಯವರ ಜೊತೆಗೆ. ಸಂಗೀತ ಅನ್ನೋದು ಎಲ್ಲಿ ಹುಟ್ಟಿತ್ತು ಅನ್ನೋದನ್ನು ಈಗ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಕಷ್ಟ ಅದನ್ನು ವಿವರಿಸಲಿಕ್ಕೆ. ಸಂಗೀತ ಅನ್ನೋದು ನಮ್ಮ ಒಳಗಡೆ, ಅದು ಜಗತ್ತಿನ ಎಲ್ಲ ಕೂಡ ಒಂದು ಮಗು ಹುಟ್ಟಿದಾಗಲೇ ಅದು ಮಗುವೇ ಸಂಗೀತವನ್ನು ಆರಂಭಿಸ್ತದೆ. ಡ್ಯಾನ್ಸ್ ಎಲ್ಲಿ ಹುಟ್ಟಿತ್ತು? ನೀವು ಸಣ್ಣ ಮಗು, ಒಂದು ವರ್ಷದ ಮಗುವೇ ಒಂದು ಪಟ ಪಟ ಅಂತ ಕುಣಿಲಿಕ್ಕೆ ಫಾರ್ಮ್ ಇಂಥ ಕಡೆ ಹುಟ್ಟಿತ್ತು ಅಂತ ಹೇಳ್ಬೋದು. ಹಾಗೆ ಜಾದು ಕೂಡ ಅಂದ್ರೆ ಒಬ್ಬನನ್ನು ಆಶ್ಚರ್ಯಪಡಿಸುವಂಥದ್ದು. ಅಂದ್ರೆ ಯಾರೊಬ್ರು ಹೇಳ್ತಾರೆ, ಒಂದು ಕಾಲದಲ್ಲಿ ಬೆಂಕಿಯೇ ಇಲ್ಲದಿದ್ದಂಥ ಸಮಯದಲ್ಲಿ ಯಾರೋ ಒಬ್ಬ ಕಲ್ಲಿಗೆ ಕಲ್ಲನ್ನು ಹೀಗೆ ಉಜ್ಜಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆದದೇ ಜಾದು ಇನ್ನೊಬ್ಬನಿಗೆ. ಆಗ ಬೆಂಕಿ ಇಲ್ಲ, ಆ ನಂತರ ಅದು ಮಾಮೂಲಾಗಿಬಿಟ್ಟು ಅದು ಬೆಂಕಿ. ಹಾಗೆ ಅದೇ ರೀತಿ ಎಲ್ಲೋ ಸುಮ್ಮನೆ ಹೀಗೆ ಒಂದು ಕಲ್ಲು ತೆಗೆದು ಹೀಗೆ ಕೈಗೆ ಹಾಕಿದಾಗ ಅದು ಕೈಯಲ್ಲಿ ಇಲ್ಲದಿದ್ದಾಗೆ ಮಾಡುವಂಥದ್ದು ಒಂದು ಜಾದುವಾಗಿ ಪ್ರಕಾರ ಬೆಳೆದಿರ್ಬೋದು. ಸಣ್ಣ ಸಣ್ಣ ರೂಪವಾಗಿ ಜಗತ್ತಿನ ಎಲ್ಲ ಕಡೆಗೆ ನೀವು ಇತಿಹಾಸವನ್ನು ನೋಡಿದ್ರೆ ಅದು ಬೆಳೆದಿರ್ಬೋದು. ಆದ್ರೆ ಆಗಿನ ಸಮಯದಲ್ಲೇ ಜಾದುವನ್ನು ಜಾದುವಿನ ಒಂದು ರೂಪಕ್ಕೆ ತಂದವರು ಭಾರತೀಯರು ಅನ್ನೋದು 100% ಬಹುಶಃ ಅದಕ್ಕಾಗಿ ಇಂಡಿಯನ್ ರೋಪ್ ಟ್ರಿಕ್ ಸ್ವಲ್ಪ. ಇಲ್ಲಿ ನಾನು ಒಂದು ಇದರ ಮೂಲಕ ಒಂದು ನಾನೊಂದು ಬೇಸರ ಸಂಗತಿಯನ್ನು ಕೂಡ ತಾನಾಥ್ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ. ನಾವು ಭಾರತೀಯರದೊಂದು ಸ್ವಭಾವ ಏನು ಅಂತ ಹೇಳಿದ್ರೆ, ನಾವೆಲ್ಲ ಇಲ್ಲಿಂದ ಹೋಯ್ತು ಅಂತ ಹೇಳ್ತೇವೆ. ಸರಿ ಆಯ್ತು, ಒಪ್ಪಿಕೊಡುವ, ಇಲ್ಲಿಂದ ಹೋಯ್ತು ಅಂತ. ಇಲ್ಲಿ ಯಾಕೆ ಬೆಳೆದಿಲ್ಲ? ಈಗ ಜಾದು ಇಲ್ಲಿಂದಲೇ ಹೋಗಿದ್ರೆ, ಹಾಗಾದ್ರೆ ಫಾರಿನ್ಗೆ ಹೋದಂತ ಜಾದು ಇವತ್ತು ಫಾರಿನ್ ಜಾದು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಬೆಳೆದಿದೆ. ಹಾಗಾದ್ರೆ ಅದಕ್ಕೆ ನಾವು ಏನು ಉತ್ತರ ಕೊಡೋದು? ಲೋಲಾಕ್ಷರೇ, ಎಲ್ಲವೂ ಕೂಡ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ಭಾರತೀಯರು ಎಲ್ಲ ವಿಚಾರಗಳಲ್ಲಿ ಇಷ್ಟೇ. ನಮ್ಮಲ್ಲಿ ಜಾದು ಇತ್ತು, ನಮ್ಮಲ್ಲಿ ವಿಮಾನಶಾಸ್ತ್ರ ಇತ್ತು, ನಮ್ಮಲ್ಲಿ ಇನ್ಯಾವುದೋ ಲೇಸರ್ ಇತ್ತು, ಎಲ್ಲವಿತ್ತು. ಸರಿ, ನಾನು ಅದನ್ನೆಲ್ಲವನ್ನು ಇತ್ತಿದೆ, ನಮ್ಮ ವೇದಗಳಲ್ಲಿ ಉಲ್ಲೇಖಿಸಿದೆ, ಎಲ್ಲವನ್ನು ಒಪ್ಕೊಳ್ತೇನೆ. ಆದ್ರೆ ನಾನು ಒಂದೇ ಒಂದು ಪ್ರಶ್ನೆ, ಇದ್ರೆ ಅಷ್ಟೇ ಸಾಕೆ, ಅದನ್ನು ಮಾಡೋದು ಬೇಡವೇ? ಹಾಗಾಗಿ ನನ್ನದು ಈಗಲೂ ಕೂಡ ನನ್ನ ಆಸೆ ಏನು ಅಂತ ಹೇಳಿದ್ರೆ, ಈಗ ವೇದಗಳಲ್ಲಿ ಉಲ್ಲೇಖಿತವಾಗಿರುವಂಥ ಎಷ್ಟೋ ಜಾದು ವಿದ್ಯೆಗಳ ಬಗ್ಗೆ ನನಗೆ ಸ್ವಾಮೀಜಿಯವರೆಲ್ಲ ಹೇಳ್ತಾರೆ, ಅದು ಇದ್ದಕ್ಕಿದ್ದಾಗೆ ಮಾಯವಾಗ ಅದೃಶ್ಯ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ, ಅಥವಾ ಯಾವುದೋ ಒಂದು ಕಣ್ಣಿಗೆ ಏನೋ ಮಂಪರ್ ಬರುವಂತ ಒಂದು ಜಾಲ ವಿದ್ಯೆ ಕೂಡ ಇದೆ. ಅದನ್ನು ಅಭ್ಯಾಸ ಮಾಡುವಂತ ವ್ಯವಸ್ಥೆ ಬೆಳೆದು ಬರಲಿ ಭಾರತೀಯದಲ್ಲಿ. ಅದು ಹೌದು ಅಂತ ಹೇಳಿದ್ರು ಕಲಾ ಪ್ರಕಾರವಾಗಿ. ಈಗ ನೋಡಿ, ಸಂಮೋಹಿನಿ ಅನ್ನುವಂಥದ್ದು ವೇದಗಳಲ್ಲಿ ಉಲ್ಲೇಖಿತವಾಗಿರುವಂತ 64 ವಿದ್ಯೆಗಳಲ್ಲಿ 63ನೇದು ಇಂದ್ರಜಾಲ ಅಲ್ಲ, 64ನೇದು ಮಹೇಂದ್ರಜಾಲ. ಇಂದ್ರಜಾಲ ಮತ್ತು ಮಹೇಂದ್ರಜಾಲಕ್ಕೆ ವ್ಯತ್ಯಾಸ ಏನಂತಾರೆ? ಇಂದ್ರಜಾಲ ಅನ್ನುವಂಥದ್ದು ಜಾದುವಿಗೆ ಸಂಬಂಧಪಟ್ಟದ್ದು, ಮಹೇಂದ್ರ ಜಾಲವಂಥದ್ದು ಸಂಮೋಹಿನಿಗೆ ಸಂಬಂಧಪಟ್ಟದ್ದು, ಹಿಪ್ನಾಟಿಸಮ್. ಹಾಗಾದ್ರೆ ಅಂತ ಒಂದು ಪುರಾತನ ಕಾಲದಲ್ಲೇ ಹಿಪ್ನಾಟಿಸಮ್ ಅನ್ನುವಂಥ ಒಂದು ಮಾತುಗಳಿತ್ತು. ಅದೇ ಹಿಪ್ನಾಟಿಸಮ್ ಶೋನ್ ಇವತ್ತು ಫಾರಿನರ್ಸ್ಗಳು ಅತ್ಯಂತ ಉತ್ಕೃಷ್ಟ ಮಟ್ಟಕ್ಕೆ ಬೆಳೆಸಿಬಿಟ್ಟಿದ್ದಾರೆ. ನೀವು ಇದ್ದಾಗೆ ಮಲಗಿಸ್ತಾರೆ, ನೀವು ಇದ್ದಾಗೆ ನಿಮ್ಮ ಮಾತುಗಳನ್ನು ಕೇಳಿ. ಏನ್ ಮಾಡ್ತಾ ಇದ್ದೀರಿ ಲೋಲಾಕ್ಷ ಅವರೇ? ನಾನು ಪೇಪರ್ ತಿಂತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಊಟ ಮಾಡಲ್ಲ, ಈಗ ಅಂತೂ ಭಾರಿ ಕಷ್ಟ. ಊಟದ ಬದಲು ಬಂದ ನಂತರ ಹೌದು, ಕಷ್ಟ ಆಗಿದೆ. ಅದ್ರ ಊಟದ ಬದಲು ಪೇಪರ್ ತಿನ್ನುವ ಅಂತ ಹೇಳಿ ಲೋಲಾಕ್ಷ ಅವರು ಪೇಪರ್ ತಿಂತಾ ಇದ್ದಾರೆ, ಇಡಿಯಾಗಿ ಪೇಪರ್ ತಿಂತಾ ಇದ್ದಾರೆ. ತುಂಬಾ ಆರಾಮವಾಗಿ ತಿಂತಾ ಇದ್ದಾರೆ ಪೇಪರ್ ಅನ್ನು. ಅವ್ರಿಗೆ ಎಲ್ಲ ಹೋದ್ರು ಬಹಳ ಸುಲಭ. ಪೇಪರ್ ದೋಸೆ ಪೇಪರ್ ನೋಡಿ, ಪೇಪರ್ ತಿನ್ನೋದನ್ನು ನೋಡಿ ದೋಸೆಯವರು ಪೇಪರ್ ದೋಸೆ ಅಂತ ಆಗಿರ್ಬೋದು ಅಲ್ಲ ಲೋಲಾಕ್ಷರೇ? ಈಗ ನೀವು ಪೇಪರ್ ತಿಂತಾ ಇದ್ರೆ ಮತ್ತು ನಾಳೆ ಬೆಳಿಗ್ಗೆಗೆ ಸಮಸ್ಯೆ ಆಗುದಿಲ್ಲ? ಅದಕ್ಕೆ ಅವರೇನೋ ಉತ್ತರ ಉಂಟು, ನೋಡ್ತಾ ಇರಿ. ಲೋಲಾಕ್ಷ ಅವರು ಒಂದು ಪೇಪರ್ ಅನ್ನು ತಿಂದ್ರು. ನೋಡ್ತಾ ಇರಿ. ಪೇಪರ್ ತಿಂದದ್ದು ಮಾತ್ರ ಅಲ್ಲ, ಅದಕ್ಕೆ ರಿಟರ್ನ್ ಬರ್ತಾ ಉಂಟು, ಆದ್ರೆ ಬೇರೆ ಸ್ವರೂಪದಲ್ಲಿ. ಇಷ್ಟು ಸಣ್ಣ ಪೇಪರ್ ಎಳೆದಷ್ಟು ಬರ್ತಾ ಉಂಟು. ಸೊ ಗಣೇಶರೇ,
ನಾಳೆ ಸಮಸ್ಯೆ ಇರುವುದಿಲ್ಲ ಅಲ್ವಾ? ಸರಿ ಅದು ನೀವು ಹೇಳಿದ್ರಿ. ದೇವರೇ. ಯೋಗದಲ್ಲಿ ಒಂದಿದೆ ಹೊಟ್ಟೆಯನ್ನು ಶುದ್ಧಿ ಮಾಡೋದು, ಒಳಗೆ ಬಟ್ಟೆ ಹಾಕಿ ವಂಡರ್ಫುಲ್. ಬಾಪ್ರೆ. ಇದು ಇಷ್ಟು ಸಣ್ಣ ಸಣ್ಣದು ನಾನ್ ನೀರು ಕಾಣ್ತದೆ- ದೋಸೆ ಎಷ್ಟು ದೊಡ್ಡದಿತ್ತು. ನಾನ್ ಕಾಣ್ತದೆ ಅವರು ಒಂದು ವಾರದಿಂದ ತಿನ್ನಂತ ಪೇಪರ್ ಹೊರಗಡೆ ಬಂದಿರಬಹುದು ಅಂತ ಅನಿಸ್ತದೆ. ಅದ್ಭುತ ಅದ್ಭುತ. ಲೋಲಾಕ್ಷಿ ಅವರಿಗೆ ನೋಡ್ತಾ ಇರುವಂತ ಎಲ್ಲ ಪ್ರೇಕ್ಷಕರ ಪರವಾಗಿ ಇಲ್ಲಿ ಕೂತಿರುವಂತ ನಾವು ನಿಮಗೆ ಚಪ್ಪಾಳೆಯನ್ನು ಕೊಡ್ತಾ ಇದ್ದೇವೆ. ಅದೇ ಅದೇ ಈಗ Wonderful. ಇದೇ ಪ್ರಶ್ನೆ, ಇದು ಒಂದು ವಾರ ತಿಂದದ್ದ? ಮ್ಯಾಜಿಕ್ಕಿನ ರಹಸ್ಯವೇ ಮ್ಯಾಜಿಕ್. ನಾವು ತಗೊಳ್ಳುವ ದೃಷ್ಟಿಕೋನ ಅಂತ ಹೇಳಿದ್ರೆ ರಹಸ್ಯ ಅನ್ನುವ ಪದವನ್ನು ಬಿಟ್ಟು ತಗೊಳ್ತೇವೆ. ನಾವು ಕೇವಲ ಮನರಂಜನೆ ನೀಡುವುದು ಅಷ್ಟೇ. ಸಾಮಾನ್ಯವಾಗಿ ವಿದೇಶಗಳಲ್ಲಿ ಅವರಿಗೆ ಟ್ರಿಕ್ಸ್ ಆಲ್ರೆಡಿ ಮೊದಲೇ ಗೊತ್ತಿರ್ತದೆ, ಆದರೂ ಅವರು ಎಂಜಾಯ್ ಮಾಡ್ತಾ ಇರ್ತಾರೆ. ಹೌದು, ಆ ಕ್ಷಣದ ಪರ್ಫಾರ್ಮೆನ್ಸ್ ಅನ್ನು ಎಂಜಾಯ್ ಮಾಡ್ತಾರೆ. ಏನು ಹೇಳ್ತೀರಿ ಅಲ್ಲಿ ಅವರು ಏನು ಹೇಳ್ತೀರಾ? ಮಳಿ ನಾನು ಮತ್ತೆ ನನ್ನ ಅಭಿಪ್ರಾಯ ಹೇಳ್ತೇನೆ. ಟ್ರಿಕ್ಸ್ ಅನ್ನು ಈ ರೀತಿ ಬಹಿರಂಗಪಡಿಸಂತೂ ಅಥವಾ ಅದನ್ನು ಟಿವಿ ಶೋಗಳಂತೂ ಇವಾಗ ನೇರವಾಗಿ ಮ್ಯೂಸಿಷಿಯನ್ ಒಂದೊಂದು ಟ್ರಿಕ್ ಅನ್ನು ಕೂಡ ಹೌದು, ಬಹಿರಂಗಪಡಿಸ್ತಾ ಹೋಗ್ತಾರೆ. ಅದು ಇದರ ಬಗ್ಗೆ ತಡೆಯಲಾರದೆ ಅದರ ಹಿಂದಿನ ಏನು ಅಂದರೆ ಮ್ಯಾಜಿಕ್ಕಿನ ರಹಸ್ಯ ಹೇಳಿದರೆ ಏನು ಇರುವುದಿಲ್ಲ ಅನ್ನುವಂಥದ್ದು. ಅದು ನಮ್ಮ ಜೀವನಕ್ಕೆ ಕೂಡ ಅದು ಅಪ್ಲೈ ಆಗುತ್ತೆ. ನಾವು ಪ್ರಾಕ್ಟೀಸ್ ಮಾಡಿ ಆ ಒಂದು ಹಂತಕ್ಕೆ ತಲುಪಿರ್ತೇವೆ. ಆದರೆ ಆ ಕುತೂಹಲ, ಕ್ಯೂರಿಯಾಸಿಟಿ ಅಂತೇವೆ, ಕುತೂಹಲ ಮತ್ತು ಆ ಉದ್ವೇಗ ಅದನ್ನು ಏನಿರ್ಬೋದು ಅದರ ಹಿಂದಿನ ಇದು ಅಂತೇಳಿ ಅದೇ ಕಲಿಬೇಕು ಅನ್ನೋ ಇದೆಲ್ಲ ಕೆಲವರಿಗೆ ಇರ್ತದೆ. ಆ ರೀತಿಯಲ್ಲಿ ಬಂದಾಗ ಅದರ ಹಿಂದೆ ಅದು ಏನು ಈ ಮಾಡಿದ್ದು ಹೇಗಿದೆ, ನಾವು ಪ್ರದರ್ಶಿಸಿದಂಥ ವಿದ್ಯೆ ಹೇಗಿದೆ ಅನ್ನೋದು ನೋಡುವ ಬದಲು ಅದು ಏನು ಅದರ ಹಿಂದೆ ಅಂತೇಳಿ ತಿಳಿದು ಅದರ ರಹಸ್ಯವನ್ನೇ ದೊಡ್ಡ ಮಟ್ಟಿಗೆ ಅದನ್ನು ಹೇಳಿ ಆ ಮ್ಯಾಜಿಕ್ ಅನ್ನೋದು ಇಷ್ಟೇ ಅನ್ನೋದು ಮಾಡುವಂಥ ಇದು ಬರೋದು ಆರ್ಟ್ ಆಗಿ ಸ್ವೀಕರಿಸಲಾಗದ ಮನಸ್ಥಿತಿಯವರಿಗೆ. ಈಗ ನೋಡಿ, ಮೂಲಭೂತವಾಗಿ ನಾನು ಈ ಒಂದು ಚರ್ಚೆಯನ್ನು ಕೇಳ್ತಿರುವಂತ ಪ್ರೇಕ್ಷಕರ ದೃಷ್ಟಿಕೋನಕ್ಕೂ ಕೂಡ ಅವರ ದೃಷ್ಟಿಕೋನದಿಂದ ಕೂಡ ನಾನು ಹೇಳ್ತೇನೆ. ಸಂಗೀತವನ್ನು ನೋಡುವಾಗ, ಡ್ಯಾನ್ಸ್ ಅನ್ನು ನೋಡುವಾಗ ಅಥವಾ ನಾಟಕ ಫಿಲ್ಮ್ ಅನ್ನು ನೋಡುವಾಗ ನಾವು ಅಲ್ಲಿರುವಂತ ಒಬ್ಬ ಆಕ್ಟರ್ನ ಆಕ್ಟಿಂಗ್ ಅನ್ನು, ಸಂಗೀತಗಾರನ ಸಂಗೀತವನ್ನು, ಡ್ಯಾನ್ಸ್ ಮಾಡುವವನ ಡ್ಯಾನ್ಸ್ ಅನ್ನು ಎಂಜಾಯ್ ಮಾಡ್ತೇವೆ, ಅವನ ಪಾತ್ರವನ್ನು. ಇಲ್ಲಿ ಸಣ್ಣ ತಾಕಲಾಟ ಜಾದು ಕಲೆಗೆ ಇರುವಂತದ್ದು. ಜಾದು ನೋಡಿ, ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ಜಾದು ಅನ್ನೋದು ಯಾವುದೇ ಅತಿ ಮಾನುಷ್ಯ ಶಕ್ತಿ ಅಲ್ಲ, ಅಥವಾ ಅದರಲ್ಲಿ ಮಂತ್ರತಂತ್ರಗಳಿಲ್ಲ. ಹೇಗೆ ಡ್ಯಾನ್ಸಿನ ಒಂದು ಮೂವ್ಸ್ ಗಳನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಒಬ್ಬ ಡ್ಯಾನ್ಸ್ ಮಾಡುವವನಿಗೆ ಡ್ಯಾನ್ಸ್ ಒಲಿತದೋ, ಅದೇ ರೀತಿ ಒಬ್ಬ ಜಾದೂಗಾರ ಎಷ್ಟೋ ವರ್ಷಗಳ ಅಭ್ಯಾಸದ ಬಲದಿಂದ ಮಾತ್ರ ನಿಮ್ಮ ಕಣ್ಣೆದುರಿಗೆ ಜಾದುವಿನ ತಂತ್ರವನ್ನು ತೋರಿಸಬಲ್ಲ. ನಾನು ಇದನ್ನು ಹೇಳ್ತೇನೆ, ಕರ್ನಾಟಕ ಅವರೇ, ಕೈಚಳಕ ಅನ್ನುವಂಥ ಪದಕ್ಕಿಂತ ನಾನು ಹೀಗೆ ಹೇಳ್ತೇನೆ ನೋಡಿ, ಜಾದು ಅನ್ನೋದು ಕೇವಲ ವಿಜ್ಞಾನ ಮತ್ತು ಕೈಚಳಕ ಮತ್ತು ಅದೊಂದು ಪರ್ಫಾರ್ಮಿಂಗ್ ಆರ್ಟ್, ಪ್ರದರ್ಶನ ಕಲೆ ಅಂತ ಆದ ನಂತರ ನಾವು ಜಾದೂಗಾರ ಎಲ್ಲರೂ ಕೂಡ ವೇದಿಕೆ ಮೇಲೆ ಮಾಡ್ತಾ ಇರೋದು ಜಾದೂಗಾರನ ಪಾತ್ರದ ನಟನೆ. ಇಲ್ಲಿ ನೆನ್ಪಿಡ್ಕೊಳ್ಳಿ, ಜಾದೂಗಾರನ ಪಾತ್ರವನ್ನು ಅಮಿತಾಬ್ ಬಚ್ಚನ್ ಮಾಡಿದ್ದಾರೆ. ಜಾದೂಗಾರ್ ಅನ್ನುವಂತ ಒಂದು ಫಿಲ್ಮ್ ಬಂದಿದೆ. ಆಯ್ತಾ, ಯಾವುದೇ ಒಬ್ಬ ಆಕ್ಟರ್ ಅವನಿಗೆ ಮೆಜಿಷಿಯನ್ ರೋಲ್ ಬಂದಾಗ ತುಂಬಾ ಜನ ಮಾಡಿದ್ದಾರೆ, ಶಾರುಖ್ ಖಾನ್ ಇವರು ಎಲ್ಲರೂ ಮಾಡಿದ್ದಾರೆ, ಅವ್ರು ಬಹಳ ಖುಷಿಯಿಂದ ಮಾಡ್ತಾರೆ. ಈಗ ಒಂದು ಪಾತ್ರಕ್ಕೆ ಹೊಕ್ಕಿ ಪಾತ್ರವನ್ನು ಮಾಡೋದು ಪರಕಾಯ. ಈಗ ಒಬ್ಬ ಒಳ್ಳೆ ಆಕ್ಟರ್ ಯಾವಾಗ ಅಂತ ಹೇಳಿದ್ರೆ, ಅವನಿಗೆ ಯಾವ ರೋಲ್ ಕೊಟ್ಟರು ಕೂಡ, ಹುಚ್ಚನ ರೋಲ್ ಕೊಟ್ರೆ ವಸ್ತುಶಃ ಹುಚ್ಚನೆ, ಹೀರೋನು ಪವರ್ ಕೊಟ್ರೆ ಅದು ಅಂತ ಪಾತ್ರಧಾರಿಗೆ ನಟನೆ ಹೇಗೆ ಹೊಕ್ಕುತ್ತೋ ಅದೇ ರೀತಿ ನಮಗೆ ಜಾದೂಗಾರರಿಗೆ ಜಾದು ಅನ್ನೋದು ನಮ್ಮ ಕೈಚಳಕ ತಂತ್ರಗಾರಿಕೆ ಆಗಿದ್ರು ಕೂಡ ವೇದಿಕೆ ಮೇಲೆ ಬಂದಾಗ ನಮ್ಮ ಮನಸ್ಥಿತಿ ಏನು ಅಂತ ಹೇಳಿದ್ರೆ, ಎದುರುಗಡೆ ಕೂತಿರುವಂತ ಪ್ರೇಕ್ಷಕನ ಭಾವ, ಇವನು ಮಾಡ್ತಾ ಇರೋದು ಜಾದು ಅಂತ ಮಟ್ಟಕ್ಕೆ ಮನಸ್ಸಿಗೆ ಹೊಕ್ಕಬೇಕಿದ್ರೆ ನಾವು ಅದೇ ರೀತಿ ಮಾಡ್ಬೇಕಾಗುತ್ತೆ. ಹಾಗಾಗಿ ಜಾದು ಪ್ರದರ್ಶನ ಕಲೆ ಅಂತ ಆದ ನಂತರ ಅಲ್ಲಿ ರಹಸ್ಯಗಳ ಬಯಲು ಏನು ಬಂತು ಇಲ್ಲಿ? ಈಗ ನಾನು ಒಂದು ಮಾತು ಹೇಳ್ತೇನೆ, ಜಾದೂಗಾರನಿಗೆ ಮತ್ತು ಪ್ರೇಕ್ಷಕನಿಗೆ ಇರುವಂತ ಬಹಳ ದೊಡ್ಡ ಈಗೋ ಪ್ರಾಬ್ಲಮ್. ನೆನ್ಪಿಡ್ಕೊಳ್ಳಿ, ಈಗೋ ಪ್ರಾಬ್ಲಮ್ ಅಂತ ಇದೇನು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾನು ಜಾದೂಗಾರರಿಂದ ಶುರು ಮಾಡ್ತೇನೆ. ಜಾದೂಗಾರ ಒಂದು ವೇಳೆ ನನ್ನ ಎದುರುಗಡೆ ಕೂತಿರುವುದು ಎಲ್ಲ ಪ್ರೇಕ್ಷಕರನ್ನು ನಾನು ಮೂರ್ಖರನ್ನಾಗಿಸ್ಲಿಕ್ಕೆ ಬಂದಿದ್ದೇನೆ, ನಿಮ್ಮನ್ನು ಮಂಗ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಅನ್ಕೊಂಡ್ರೆ ಅದು ಜಾದೂಗಾರನ ಅತ್ಯಂತ ದೊಡ್ಡ ತಪ್ಪು. ಅದೇ ರೀತಿ ಎದುರುಗಡೆ ಅಂತ ಕೋರಿದ ಪ್ರೇಕ್ಷಕ ಇವನೇನು ದೊಡ್ಡ ನಮ್ಮನ್ನು ಮೂರ್ಖ ಮಾಡ್ಲಿಕ್ಕೆ ಬಂದಿದ್ದಾನೆ, ಯಾಕೆ ಇವನ ಜಾದು ನೋಡಬೇಕು ಅನ್ನುವಂಥ ತಾಕಲಾಟದ ದೃಷ್ಟಿಯಿಂದ ನೋಡಿದಾಗ ಜಾದೂಗಾರ ಮತ್ತು ಪ್ರೇಕ್ಷಕರ ಮಧ್ಯದಲ್ಲಿ ಆ ತಾಕಲಾಟಗಳು ಏರ್ಪಟ್ಟು ಜಾದು ಒಂದು ರಂಜನೆಯಾಗಿ ಸ್ವೀಕಾರ ಆಗುದಿಲ್ಲ. ಅದರ ಬದಲು ನಾನು ನನ್ನ ಕಳೆದ ಒಂದು 25-30 ವರ್ಷಗಳ ಅನುಭವದಿಂದ ಕಂಡುಕೊಂಡದೇನು ಅಂತ ಹೇಳಿದ್ರೆ, ನನ್ನ 2.5 ಗಂಟೆಗಳ ವಿಸ್ಮಯ ಜಾದು ಪ್ರದರ್ಶನದ ಆರಂಭದ 10 ನಿಮಿಷದಲ್ಲೇ ಜನ ನನ್ನನ್ನು ಒಬ್ಬ ರಂಜನೆ ಮಾಡ್ಲಿಕ್ಕೆ ಬಂದಿರುವಂತ ಒಬ್ಬ ಆಕ್ಟರ್ ಅಂತ ಸ್ವೀಕಾರ ಮಾಡ್ತಾರೆ ನನ್ನನ್ನು ಅಂತ ಅನ್ಕೊಂಡ್ರೆ, ಆಗ ನನ್ನ ಮತ್ತು ಪ್ರೇಕ್ಷಕನ ನಡುವಿನ ಆ ಒಂದು ತಾಕಲಾಟ ಕಳೆದೋಗುತ್ತೆ.
ಈಗ ಒಂದು ದೃಷ್ಟಿಕೋನ ಇದೆ. ಈಗ ನನ್ನ ಈ ಕಾರ್ಯಕ್ರಮ ನೋಡ್ತಿರುವಂತ ಪ್ರೇಕ್ಷಕರಿಗೆ, ನಿಮಗೆ ವಾಟ್ಸಪ್ಗೆ ಜಾದುಗಳ ಸೀಕ್ರೆಟ್ಗಳನ್ನು ಕೊಟ್ಟು ಬಯಲು ಮಾಡುವಂತ ವಿಡಿಯೋಗಳು ಬರುತ್ತೆ, ಫೇಸ್ಬುಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮಾಸ್ಕ್ಡ್ ಮೆಜಿಷಿಯನ್ ಅಂತ ಬಹಳ ದೊಡ್ಡ ಒಬ್ಬ ಜಾದೂಗಾರ ಜಾದುವಿನ ಎಲ್ಲ ತಂತ್ರಗಾರಿಕೆಗಳನ್ನು ಎಲ್ಲವನ್ನು ಹಾಕಿದ್ದಾನೆ. ದುರದೃಷ್ಟ ಏನು ಅಂತ ಹೇಳಿದ್ರೆ, ಇವತ್ತು ಟಿಕ್ ಟಾಕ್ ಅಥವಾ ಫೇಸ್ಬುಕ್ ಗಳಲ್ಲಿ ಮಾಡುವಂತ ಹೆಚ್ಚಿನ ಜಾದುವನ್ನು ಬಹಿರಂಗ ಮಾಡ್ತಾ ಇರುವಂತ ವಿಡಿಯೋಗಳಲ್ಲಿ ಜಾದುವನ್ನು ಮಾಡ್ತಾ ಇರುವವನು ಆ ಕ್ಷೇತ್ರದಲ್ಲಿ ಪಳಗಿರುವವನು, ಅವನಿಗೆ ತುಂಬಾ ಎಬಿಲಿಟಿ ಬೇಕು. ನನ್ನದು ಒಂದೇ ಒಂದು ಚಾಲೆಂಜ್ ಕೂತಿರುವಂತ ಎಲ್ಲ ವೀಕ್ಷಕರಿಗೆ, ಒಂದು ವೇಳೆ ಆ ಗುಟ್ಟುಗಳನ್ನು ನೀವು ಮಾಡಬಹುದಾ? ಈಗ ಗುಟ್ಟು ಗೊತ್ತಾಗುತ್ತೆ, ಮ್ಯಾಜಿಕ್ ಅಲ್ಲಿ ಹೀಗೆ ಹಿಡಿತಾರೆ, ಏನು ಹಗ್ಗ ಕಟ್ ಮಾಡುವಾಗ ಅದು ಮಾಡ್ತಾರೆ ಅಂತ ನೀವು ನೋಡಿ. ನೀವು ಒಂದು ಸಾರಿ ಅದನ್ನು ಪ್ರಯತ್ನ ಮಾಡಿ, ನೀವು ಒಂದು ಸಾರಿ ಹಗ್ಗ ಹಿಡೀರಿ, ಒಂದು ಸಾರಿ ಅದನ್ನು ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡಿ. ಆಗ ನಿಮ್ಗೆ ಗೊತ್ತಾಗ್ತದೆ ಜಾದು ಅನ್ನೋದು ಕೇವಲ ಗುಟ್ಟನ್ನು ತಿಳ್ಕೊಳ್ಳೋದ್ರಲ್ಲಿ ಮಾತ್ರ ಇರುವುದಲ್ಲ, ಜಾದು ಅನ್ನೋದು ಅಂತಿಮವಾಗಿ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಕಲೆ. ಹಾಗಾಗಿ ನನ್ನ ಒಂದು ಆತ್ಮೀಯವಾದ ವಿನಂತಿ ಪ್ರೇಕ್ಷಕರಿಗೆ ಕಾರಣಂದ್ರೆ, ಮಾಸ್ಕಡ್ ಮೆಜಿಷಿಯನ್ ಅಂತ 100 ಜನ ಜಾದೂಗಾರರು ಬರಲಿ, ಎಲ್ಲಿವರೆಗೆ ಜಾದೂಗಾರರು ತಮ್ಮ ಕಂಟೆಂಟ್ಗಳನ್ನು, ತಮ್ಮ ಒಂದು ಜಾದುವಿನ ಒಂದು ಪ್ರಕಾರಗಳನ್ನು ಸಮಯಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡಿಕೊಂಡು ಸಮಯಕ್ಕೆ ತಕ್ಕ ಹಾಗೆ ಉತ್ತುಂಗಕ್ಕೆ ಕೊಂಡೋಗ್ತಾರೋ ಅಲ್ಲಿವರೆಗೆ ಜಾದು ಕಲೆ ಖಂಡಿತ ಅಜರಾಮರ. ತುಂಬಾ ಅದ್ಭುತವಾಗಿ ಈ ಒಂದು ವಿಚಾರವನ್ನು ಮುಂದೆ ಇಟ್ಟಿದ್ದಾರೆ. ಅಂದ್ರೆ ಪ್ರದರ್ಶನ ಕಲೆ, ಅದರಲ್ಲಿ ಕೂಡ ಜಾದು ಅದೊಂದು ಅದ್ಭುತ ಪ್ರದರ್ಶನ ಕಲೆ. ಖಂಡಿತ. ಸೊ ನಾವು ಆ ಜಾದು ವೇದಿಕೆಯಲ್ಲೇ ನೋಡ್ತೇವೆ, ಯಾಕಂತ ಹೇಳಿದ್ರೆ ಅದು ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ. ಯಾಕಂದ್ರೆ ಜನರ ಒಪಿನಿಯನ್ ಕೂಡ ನಾನು ಅಷ್ಟು ರೋಷವಾಗಿ ಮಾತಾಡೋದು ಕಾರಣ ನೋಡಿ, ನೀವೊಂದು ನನ್ನ ಅಭಿಪ್ರಾಯ ತಗೊಳ್ಬೇಕು. ಯಾಕಂದ್ರೆ ನಾನು ಅದನ್ನು ಈಗಲೇ ಹೇಳ್ತೇನೆ. ಹೇಗೆ ಗೊತ್ತಾ, ನನ್ನದು ನಿಮ್ಮ ಮೂಲಕ ರಿಕ್ವೆಸ್ಟ್, ಇಲ್ಲಿ ನೋಡ್ತಾ ಇರೋದು ನೀವು ಹೇಳ್ಬೋದು, ಅದನ್ನು ಜಾದುವನ್ನು ನೀವು ಕಲೆಯಾಗಿ ಸ್ವೀಕಾರ ಮಾಡಿ. ಒಬ್ಬ ಒಳ್ಳೆ ಸಂಗೀತಗಾರ, ಡ್ಯಾನ್ಸ್ ಆಕ್ಟರ್ಗಳ ನೀವು ಹೇಗೆ ಅಭಿಮಾನ ಇಟ್ಟು ನೋಡ್ತೀರಾ, ಒಬ್ಬ ಜಾದೂಗಾರ ಒಳ್ಳೆ ಜಾದು ಮಾಡಿದಾಗ, ನಾನು ಕೆಟ್ಟ ಜಾದು ಮಾಡಾಗ ಅದನ್ನು ಸ್ವೀಕಾರ ಮಾಡಿ ಅಂತ ಹೇಳೋದಿಲ್ಲ. ಜಾದೂಗಾರರನ್ನು ಅಭಿಮಾನದಿಂದ ನೋಡಿ, ಅದರ ಬದಲು ನಮ್ಗೆ ನೀವು ಮಾಡಿದೆಲ್ಲ ಗೊತ್ತಾಯ್ತು, ನೀವು ಮಾಡೋಂಥ ಜಾದುಗಳು ನಾವು ಫೇಸ್ಬುಕ್ ಅಲ್ಲಿ ಇದ್ರಲ್ಲಿ ಟಿವಿ ಎಲ್ಲ ನೋಡಿದೀವಿ ಅಂತ ದಯವಿಟ್ಟು ಜಾದು ಕಲಾವಿದನನ್ನು ಸಣ್ಣವನನ್ನಾಗಿ ಮಾಡಬೇಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಜಾದು ಅನ್ನೋದು ಕಲೆಯನ್ನು ಸಾಧಿಸ್ಲಿಕ್ಕೆ ಎಷ್ಟು ವರ್ಷ ಬೇಕು ಅಷ್ಟು ವರ್ಷ ಆತ ದುಡಿದಿದ್ದಾನೆ. ಆ ಕಲೆಯ ಬಗ್ಗೆ ಮತ್ತು ಕಲೆಗಾರನ ಬಗ್ಗೆ ಇರ್ಲಿ ಅನ್ನೋದು ನಾನು ಈ ರಾಷ್ಟ್ರೀಯ ಜಾದು ದಿನದ ದಿವಸ ನಿಮ್ಗೆ ಮನವಿ ಮಾಡುತ್ತೇನೆ. ಎಸ್ ವೀಕ್ಷಕರು, ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾನು ಈ 3 ಮಂದಿ ಜಾದೂಗಾರರ ಜೊತೆ ಕೂಡ ಮಾತುಕತೆಯನ್ನು ಮುಂದುವರಿಸ್ತೇನೆ. ಸೊ ಬ್ರೇಕ್ ನಂತರ ಆ ಮಾತುಕತೆಯ ನಡುವೆ ಒಂದಷ್ಟು ಮ್ಯಾಜಿಕ್ ಕೂಡ ಇರುತ್ತೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ರಾಷ್ಟ್ರೀಯ ಜಾದು ದಿನಾಚರಣೆ ಹಿನ್ನೆಲೆ ನಡೀತಾ ಇರುವಂತಹ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಖ್ಯಾತ ಮ್ಯೂಜಿಷಿಯನ್ ಆಗಿರುವಂತಹ ವಿಸ್ಮಯ ತಂಡದ ಗಣೇಶ್ ಕುದ್ರೋಳಿ ಅವರು, ಆಮೇಲೆ ಲೋಲಾಕ್ಷ ಜಾದೂಗಾರ್ ಅವರು ಮತ್ತು ರಾಜೇಶ್ ಮಣಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಈಗಾಗಲೇ ನಾವು ಮಾತನಾಡುವ ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರೀಯ ಜಾದು ದಿನಾಚರಣೆ ಅದು PC ಸರ್ಕಾರ್ ಸೀನಿಯರ್ ಅವರ ಒಂದು ನೆನಪಿನಲ್ಲಿ ನಡೀತಾ ಇರುವಂಥ ಒಂದು ದಿನಾಚರಣೆ. ಆ ಹಿನ್ನೆಲೆಯನ್ನು ಗಣೇಶ್ ಕುದ್ರೋಳಿ ಅವರು ಮತ್ತು ಲೋಲಾಕ್ಷ ಅವರು ಆಮೇಲೆ ರಾಜೇಶ್ ಮಣಿ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಈ ಒಂದು ಮಾತುಕತೆಯ ನಡುವೆ ಲೋಲಾಕ್ಷ ಅವರು ಇಡೀ ಒಂದು ಇಷ್ಟು ದೋಸೆಯಷ್ಟು ಸ್ವರೂಪದ ಪೇಪರನ್ನು ತಿಂದು ಅದೇನಾಗುತ್ತೆ ಅಂತ ನೋಡ್ತಾ ಇದ್ದಂಗೆ ಅದು ಮತ್ತೆ ಯಥಾ ಪ್ರಕಾರ ಹೊರಗಡೆ ಬಂದಿದೆ. ನೋಡಿದ್ರೆ ಬಹುಶಃ ಒಂದು 7-8 ದೋಸೆಯಷ್ಟು ಏನು ತಿಂದಿದ್ದಾರೋ ಅಂತ ಅನಿಸಿತ್ತು, ಅಷ್ಟು ಪೇಪರ್ಗಳನ್ನು. ಜಾದೂಗಾರನ ಅದೇ ಅದ್ಭುತ ಅನ್ನುವ ಪರ್ಫಾರ್ಮೆನ್ಸ್ ಅನ್ನೋದು ಇಲ್ಲಿ ಬರುವಂಥದ್ದು. ನಾವು ಈಗಾಗಲೇ ಮಾತನಾಡುವ ಮಧ್ಯೆ ಕೂಡ ಬಂತದ್ದು, ಜಾದೂಗಾರಗಳ ಅವರ ಪರ್ಫಾರ್ಮೆನ್ಸ್ ಕೌಂಟ್ ಆಗುವಂಥದ್ದು ಅಂತ ಪ್ರತಿ ಬಾರಿ ಕೂಡ ಅದು ಶೋ ಲವಲವಿಕೆ ಹೊಸತನ ಇರುವಂಥದ್ದು. ಈಗ ಗಣೇಶ್ ಕುದ್ರೋಳಿ ಅವರೇ, ಇವತ್ತಿನ ಸಂದರ್ಭದಲ್ಲಿ ಮ್ಯಾಜಿಕ್ ಕ್ಷೇತ್ರಕ್ಕೆ ಅಥವಾ ಜಾದೂ ರಂಗಕ್ಕೆ ಇರುವಂಥ ಸವಾಲ್ ಗ್ರೇಟೆಸ್ಟ್ ಥ್ರೆಟ್ ಆರ್ ಸವಾಲ್ ಏನಂತ ನೀವು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀರಾ? ಆಮೇಲೆ ನಾವು ನಿಮ್ಮಿಂದ ಒಂದು ಜಾದುವನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕಿದ್ದೇವೆ. ಸವಾಲುಗಳು ವಿಶೇಷವಾಗಿ ಕೊರೋನಾ ಆದ ನಂತರ ಇನ್ನೂ ಜಾಸ್ತಿ ಆಗಿದೆ. ಹೇಗೆ ಅಂತ ಹೇಳ್ತೇನೆ ನೋಡಿ. ಕೊರೋನಾ ಸಂದರ್ಭದಲ್ಲಿ ಜನ ಕಟ್ಕೊಂಡಂತ ಸತ್ಯ ಏನು ಅಂತ ಹೇಳಿದ್ರೆ, ನಮಗೆ ಮನರಂಜನೆಗಿಂತ ಮುಖ್ಯವಾಗಿ ಬೇಕಾಗಿದ್ದು ಹೊಟ್ಟೆಪಾಡು ಮತ್ತು ಆರೋಗ್ಯದ ರಕ್ಷಣೆ ಅಂತ. ಟೈಮಿಗೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ನೆಮ್ಮದಿಯಿಂದ ಮನೆ ಒಳಗಡೆ ಕೂತ್ರೆ ಸಾಕು, ಮತ್ತು ದಯವಿಟ್ಟು ಯಾವುದೇ ರೋಗಗಳು ಬರದಿದ್ರೆ ಸಾಕು ಅನ್ನುವಂತ ಬಂದಾಗ ಆಗ ಅವರಿಗೆ ಅನಿಸಿದೆ ಏನು ಅಂತ ಹೇಳಿದ್ರೆ ರಂಜನೆಗಳು ಅನಿವಾರ್ಯ ಅಲ್ಲ.
ಆದ್ರೆ ಆದರೆ ಅದೆಷ್ಟು- ಮನಸ್ಸಿನ ಎಷ್ಟು ಮೂಲ ದಿವಸ? ಏನು ಅಂತ ಹೇಳಿದ್ರೆ ಹ್ಮ್. ನಮಗೆ ಹೊಟ್ಟೆಗೆ ಹೇಗೆ ಹಸಿವು ಇದೆಯೋ, ಹಸಿವಿಗೆ ಏನು ಆಹಾರ ತಿಂತೇವೋ, ಹಾಗೆ ಮನಸ್ಸಿಗಿರುವಂತ ಒಂದು ಜ್ಞಾನದ ಹಸಿವು, ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಮನಸ್ಸು ತುಂಬಾ ತುಂಬಾ ಬಯಸುವ ರಂಜನೆ ಕೆಲಸದ ಹಸಿವು. ಒತ್ತಡ ಇದ್ದಾಗ ಅದನ್ನು ಶಮನ ಮಾಡುವಂಥದ್ದು ಯಾವುದೇ ಮದ್ದಿನಿಂದ ಸಾಧ್ಯ ಇಲ್ಲ. ಅದನ್ನು ಶಮನ ಮಾಡ್ಲಿಕ್ಕೆ ಬೇಕಾಗಿರುವವರೇ ಕಲಾವಿದರು, ಕಲಾ ಪ್ರಕಾರಗಳು. ಕಲಾ ಪ್ರಕಾರಗಳು. ಒಬ್ಬರಿಗೆ ಸಂಗೀತ ಇಷ್ಟ ಆಗ್ಬೋದು, ಇನ್ನೊಬ್ಬರಿಗೆ ಫಿಲ್ಮ್ ಇಷ್ಟ ಆಗ್ಬೋದು. ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ, ನೀವೆಲ್ಲ ಕಲಾ ಪ್ರಕಾರಗಳು, ಉದಾಹರಣೆಗೆ ನಾನು ಸಿನಿಮಾವನ್ನು ಇದರ ಮಧ್ಯಕ್ಕೆ ತರುವುದಿಲ್ಲ. ವೇದಿಕೆಯ ಸ್ಥಾನಮಾನ, ವೇದಿಕೆಯ ಒಂದು ಕ್ಷೇತ್ರ ಬಂದಾಗ ವೇದಿಕೆ ಮೇಲೆ ಏನು ನಡೀತದೆ? ನಾಟಕ ನಡೀತದೆ, ಡ್ಯಾನ್ಸ್ ನಡೀತದೆ, ಬೇರೆ ಬೇರೆ ಪ್ರಕಾರಗಳು, ಸಂಗೀತ ನಡೀತದೆ, ಹಾಸ್ಯ ಕಾರ್ಯಕ್ರಮಗಳು ನಡೀತದೆ ಅಂತ ಅನ್ಕೊಳ್ಳಿ. ಯಕ್ಷಗಾನ, ಕರಾವಳಿ, ಯಕ್ಷಗಾನ, ಮುಖ್ಯವಾಗಿ ನಾನು ಮರ್ತು ಬಿಟ್ಟೆ, ಯಕ್ಷಗಾನ. ಇಷ್ಟರ ಮಧ್ಯದಲ್ಲಿ ಜಾದುವಿಗೆ ಮೊದಲಿಂದಲೂ ಕೂಡ ಪೂರ್ಣ ಪ್ರಮಾಣದ ವೇದಿಕೆಯ ಸ್ಥಾನವನ್ನು ಸಿಗ್ತಾ ಇರುವುದೇ ಸ್ವಲ್ಪ ಅಪರೂಪ. ಈಗ ಉದಾಹರಣೆಗೆ ಈಗ ನಿಮ್ಗೆ ಸಂಗೀತ, ನಾಟಕ, ನೃತ್ಯ, ಕಾಮಿಡಿ, ಮಿಮಿಕ್ರಿಗಳು ನೋಡಿದಷ್ಟು ಸಂಖ್ಯೆಯಲ್ಲಿ ಜಾದೂಗಾರರು ನಿಮ್ಗೆ ವೇದಿಕೆ ನೋಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿ ನೋಡ್ತೀರಾ ನೀವೇ ಹೇಳಿ? ಟಿವಿಗಳಲ್ಲಿ ನಿಮ್ಗೆ ಬರುವಂತವರು ಎಷ್ಟು ಜನ ಜಾದೂಗಾರ ಬಂದು ನಿಮ್ಗೆ ರಂಜನೆಯನ್ನು ಮಾಡ್ತಾರೆ? ಯಾಕಂತ ಹೇಳಿದ್ರೆ, ಒಂದು ಜಾದುವನ್ನು ತೋರಿಸ್ಬೇಕಿದ್ರೆ ಅದರ ಹಿಂದೆ ಇರುವಂತ ಶ್ರಮ ಬಹಳ ಇರುವುದರಿಂದ ಜಾದೂಗಾರನಿಗೆ ಪಟ 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 ಅಂತ ಹೊಸತನಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗದೆ ಹೋಗುತ್ತೆ. ಇದು ನಮ್ಮ ಕ್ಷೇತ್ರಕ್ಕೆ ಮೂಲಭೂತವಾಗಿರುವಂತ ಒಂದು ದೊಡ್ಡ ಸವಾಲು. ಈಗ ನಾನು ಯಾವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಾಗಿ ಹೇಳ್ತಾ ಇದ್ದೇನೆ. ಈಗ ಸನ್ಮಾನ್ಯ ದೇವದಾಸ್ ಕಾಪಿಕಾಡ್ ಅವರ ನಾಟಕಗಳು ಮನಸ್ಸಿಗೆ ಎಷ್ಟೋ ಲಕ್ಷ ಜನರಿಗೆ ಮುಟ್ಲಿಕ್ಕೆ ಕಾರಣ ಆದದೇನು ಅಂತ ಹೇಳಿದ್ರೆ, ಅವರು ಇಲ್ಲಿವರೆಗೆ ಸುಮಾರು 40ಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ. ಆಲ್ಮೋಸ್ಟ್ ಈಗ ನೀವು ಒಂದು ವರ್ಷಕ್ಕೊಂದು ನಾಟಕ ಅಂತ ಕೊಟ್ಟರು ಅಷ್ಟು ಕೊಟ್ಟಿದ್ದಾರೆ ಅವರು. ಯಕ್ಷಗಾನಗಳು ಪ್ರಸಂಗದ ಮೇಲೆ ಪ್ರಸಂಗ ಬರ್ತಾ ಇದೆ. ಜಾದುವಲ್ಲಿ ಪ್ರಸಂಗದ ಮೇಲೆ ಪ್ರಸಂಗಗಳನ್ನು ಕೊಡ್ಲಿಕ್ಕೆ ನಮ್ದೇ ಆಗಿರುವಂತ ಇತಿಮಿತಿಗಳಿವೆ. ಅದು ಸವಾಲು. ಎರಡನೇದು ಏನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದಾಗೆ ಮ್ಯಾಜಿಕ್ಕಿಗೆ ಎರಡೂ ರೀತಿಯ ಒಂದು ಭಾವನೆಗಳಿವೆ. ಕೆಲವು ಕಡೆ ಬಹಳ ಲಘು ಭಾವನೆ ಇದೆ, ಅಂತ ಅದು ಕಲೆಯೇ ಅಲ್ಲ ಅನ್ನುವಂಥ ಸ್ವೀಕಾರ ಮಾಡುವವರು ಇದ್ದಾರೆ. ಅಂದ್ರೆ ಅಲ್ಲ, ಅದು ಏನೇ ಇದ್ರು ಬರ್ತ್ಡೇಲಿ ಮಕ್ಕಳಿಗೆ ಸುಮ್ಮನೆ ರಂಜನೆ ಮಾಡ್ಲಿಕ್ಕೆ ಇರುವಂಥದ್ದು. ಬೆಂಗಳೂರಿನಂತ ಮಹಾನಗರಗಳಲ್ಲಿ ನೀವು ಬರ್ತ್ಡೇಗೆ ಜಾದೂಗಾರನ್ನು ಕರೆದ್ರೆ, ಆ ಜಾದೂಗಾರ ಬಂದ್ರೆ, ಯಾವುದೊಂದು ಸಣ್ಣ ಕ್ಲಬ್ ಮನೆ ಏನೋ ಬಂದ್ರೆ, ಮಕ್ಕಳನ್ನ ಎದುರುಗಡೆ ತಂದು ಕೂರಿಸ್ತಾರೆ, ದೊಡ್ಡವರು ಅವರ ಕೆಲಸವನ್ನು ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ ಅವರು. ಅಂದ್ರೆ ಅದಲ್ಲ ಮ್ಯಾಜಿಕ್ ಅನ್ನೋದು ಒಂದು 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 ಪರಿಪೂರ್ಣವಾದ ಕಲೆ ಅನ್ನೋದನ್ನು ಸಾಬೀತುಪಡಿಸುವಂಥದ್ದು ಈಗಿನ ಸಮಯದಲ್ಲಿ ಇರುವಂತ ಬಹಳ ದೊಡ್ಡ ಸವಾಲು. ಹಾಗಾದ್ರೆ ನಾನು ಸವಾಲನ್ನು ಮಾತ್ರ ಹೇಳುವುದಲ್ಲ, ಇದು ನಮ್ಮ ಕಡೆಯಿಂದ ನೆಗೆಟಿವ್ ಆಗಿಬಿಡುತ್ತದೆ. ನಾನು ಬರೀ ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೆ ಗೆಲ್ಲುವ ರೀತಿಯ ಮುಖ್ಯ ಆಗುತ್ತೆ ಅಂತ ನಾನು ಬಹುಶಃ ನನ್ನ ಸಹ ಜಾದೂಗಾರರ ಜೊತೆ ನಾನು ಹೇಳ್ತಾ ಇರೋದು ಒಂದೇ, ಜಾದೂ ಕಲೆಗೆ ಜನ ಅವಕಾಶಗಳ ಪ್ರೋತ್ಸಾಹ ಕೊಡಬೇಕು. ವೀಕ್ಷಕರು ಇದನ್ನು ಗಮನಿಸಿ. ನಾನು ಹೇಳೋದು, ಸಮಿತಿಯ ಒಂದು ಕಾರ್ಯಕಾರಿ ಸಭೆ ಕೂತಾಗ ರಂಜನೆ ಮಾಡುವಾಗ ಒಂದು ಸ್ಥಾನ ಜಾದುವಿಗೆ ಕೊಡಿ. ಆಗ ಏನಾಗುತ್ತೆ, ಅವಕಾಶಗಳು ಜಾಸ್ತಿ ಸಿಕ್ಕಿದ ನಮ್ಮದೇ ಊರಿನ ನಮ್ಮದೇ ಜಾದೂಗಾರರು ಬರ್ತಾರೆ. ಒಂದು ಕಾರ್ಯಕ್ರಮ 2, 10, 20 ಅಂತ ಹೇಳಾಗ ಅವರು ಈಗ ಗಣೇಶ್ ಅವರಿಂದ ನಾವು ಒಂದು ಜಾದು ನಾನು ರಾಜೇಶ್ ಮಲಿ ಅವರಿಗೆ ಒಂದು ನಾನು ಅವ್ರ ನಂತರ ನಾನು ಮಾಡ್ತೇನೆ, ರೆಡಿ ಆಗಿದ್ದಾರೆ. ಇಲ್ಲ, ಜಾದು ಪ್ರದರ್ಶನ ಅಂತಲ್ಲ. ಈಗ ಮ್ಯಾಜಿಕ್ ಅಂದ ತಕ್ಷಣ ನಮ್ಗೆ ಬರೋದೇ ಅದ್ಭುತ, ವಾವ್ ಒಂದು. ಸೊ ಅದನ್ನು ಡೀಟೇಲ್ ಆಗಿ ನಾವು ಹೇಳೋದಾದರೆ, ಮ್ಯಾಜಿಕ್ ಅನ್ನೋದು ಮನಸ್ಸಿನ ಬುದ್ಧಿಮತ್ತೆಯ ಚಾಣಾಕ್ಷತನ, ಸಮಯದ ಸದುಪಯೋಗ ಹಾಗೂ ವಸ್ತುಗಳ ವ್ಯವಸ್ಥಿತವಾದ ಜೋಡಣೆ ಅಂತ. ಅಂದರೆ ವಸ್ತುಗಳನ್ನು ನಮ್ಮ ಮ್ಯಾಜಿಕ್ ಏನು ಮಾಡಬೇಕಂತ ನಾವು ಉಪಯೋಗಿಸ್ತೇವೆ ಅದನ್ನು ವ್ಯವಸ್ಥಿತವಾಗಿ, ಅಂದರೆ ಶಿಸ್ತು, ಡಿಸಿಪ್ಲೈನ್, ಅದರಲ್ಲಿ ಶಿಸ್ತು ಅಂತ, ಶಿಸ್ತುಬದ್ಧವಾದ ಜೋಡಣೆ, ವ್ಯವಸ್ಥಿತವಾದ ಜೋಡಣೆ ಅಂದರೆ ಇರುವಂಥದ್ದು. ಯಾವುದೇ ವಸ್ತು ಸೃಷ್ಟಿ ಸಾಧ್ಯ ಇಲ್ಲ, ಆದರೆ ನಿಮ್ಮ ಮುಂದೆ ಕಣ್ಣಿಗೆ ಅದು ಸೃಷ್ಟಿಯ ರೀತಿಯಲ್ಲಿ ಕಾಣಿಸುವಂಥದ್ದು. ಸಮಯವನ್ನು ಸರಿಯಾಗಿ ಉಪಯೋಗಿಸುವಂಥದ್ದು, ಮನಸ್ಸನ್ನು ಮೈಂಡ್, ಅದು ಚಾಣಾಕ್ಷತನ, ಬುದ್ಧಿಮತ್ತೆಯ ಚಾಣಾಕ್ಷತನ ಅಂತ ಹೇಳುವಂಥದ್ದು. ಸೊ ಇದರ ಬಗ್ಗೆ ಹೇಳುವಾಗ ಇಷ್ಟೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಇರುವವನಿಗೆ ಮಾತ್ರ ಒಬ್ಬ ಅದ್ಭುತ ಜಾದೂಗಾರ ಅದನ್ನೇ ಮ್ಯಾಜಿಕ್ ಅಂತ ನಾವು ಹೇಳುವಂಥದ್ದು. ನಾನು ಮೊದಲೇ ಹೇಳಿದಾಗೆ ಸತತ ಅಭ್ಯಾಸವೇ ಮ್ಯಾಜಿಕ್ ಅಂತ ರಿಸಲ್ಟ್. ಸೊ ಈಗ ನಾನು ನಿಮಗೊಂದು ಟವೆಲ್ ತೋರಿಸ್ತೇನೆ. ನಾನೀಗ ಹೇಳ್ತಾ ಇರೋದು ವಸ್ತುಗಳ ವ್ಯವಸ್ಥಿತವಾದ ಜೋಡಣೆ. ರಹಸ್ಯ ಹೇಳ್ತಾ ಇಲ್ಲ, ನಾನು ಅಭ್ಯಾಸವನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಈ ಟವೆಲನ್ನು ನಾನು ಪಾಕೆಟಲ್ಲಿ ಇಡ್ತಾ ಇದ್ದೇನೆ, ನಾನು ಪಾಕೆಟಲ್ಲಿ ಇಟ್ಟಿದ್ದೇನೆ. ಈಗ ನಾನು ಟವೆಲ್ ನನ್ನ ಪಾಕೆಟಲ್ಲಿದೆ, ಜೋಡಿಸಿ ಇಟ್ಕೊಂಡಿದ್ದೇನೆ. ಕೈಯಲ್ಲಿ 500 ರೂಪಾಯಿ ಈಗ ನೋಟ್ ಬಂತು. ಓಕೆ, ಇಲ್ಲಿ ಒಂದು ನೋಟನ್ನು ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ಇರುವಂಥದ್ದು ಏನಂದರೆ, ಈ ನೋಟನ್ನು ನಾನು ಹೀಗೆ ಹಿಡಿದು
ಇದನ್ನು ನೀಟಾಗಿ ನಾವು ಈಗ ರೋಲ್ ಮಾಡಿ ನೋಟನ್ನು ರೋಲ್ ಮಾಡ್ತಾ ಇದ್ದೀವಿ. ರೋಲ್ ಮಾಡಿ ಹೀಗೆ ಹಿಡಿದು ನಾನು ಹೇಳಿದ ಒಂದು ವ್ಯವಸ್ಥಿತವಾದ ಜೋಡಣೆ, ಸಮಯದ ಸದುಪಯೋಗ ಮತ್ತು ಮನಸ್ಸಿನ ಚಾಣಾಕ್ಷತನವನ್ನು ಉಪಯೋಗಿಸಿಕೊಂಡು ನಿಮ್ಮ ಮುಂದೆ ನೋಟಿನಿಂದ ಮತ್ತೆ ಟವಲ್ ಬಂತು. ಆ ಟವೆಲನ್ನು ನಾನು ತೆಗಿತಾ ಇದ್ದೇನೆ. ಈಗ ಈಗ ನಾನಿಲ್ಲಿ ಹೇಳಲಿಕ್ಕೆ ಬಯಸೋದು ನಾನು ಮೊದಲೇ ಹೇಳಿದ ಹಾಗೆ ಸತತ ಅಭ್ಯಾಸ ಅಂತ. ಅಂದರೆ ನಾವು ಅಭ್ಯಾಸ ಮಾಡಿ ಎಷ್ಟು ಸಮಯದ ಅಭ್ಯಾಸದ ನಂತರ ನಿಮ್ಮ ಮುಂದೆ ಇಟ್ಟ ಜಾಗದಿಂದ, ವಸ್ತುಗಳು ಇಟ್ಟ ಜಾಗದಿಂದ ನಿಮ್ಮ ಮುಂದೆ ಬರುವಲ್ಲಿ ಹೊರಗಿನ ನಮ್ಮ ಅಭ್ಯಾಸ ಎಷ್ಟೋ ಸಮಯದ್ದಾಗಿರುತ್ತೆ. ಆ ಗ್ಯಾಪ್, ಆ ಡಿಸ್ಟೆನ್ಸ್, ನಮ್ಮ ನಿರಂತರ ಅಭ್ಯಾಸವೇ ಮ್ಯಾಜಿಕ್ ಅಂತ ನಾನು ಹೇಳುತ್ತೆ. ಸೊ ಇದನ್ನು ಈಗ ನಾನು ಹೀಗೆ ಮಾಡಿದರೆ ನೋಟ್ ಹೀಗಿರುತ್ತೆ. ನಾನು ಮತ್ತೆ ಈಗ ನೋಟನ್ನು ನಾನು ಹೀಗೆ ರೋಲ್ ಮಾಡ್ತಾ ಇದ್ದೀರಿ. ಈ ಟವೆಲನ್ನು ನಾನು ಮತ್ತೆ ಅದರೊಳಗೆ ನಾನು ಹಾಕ್ತೇನೆ. ಸೊ ನಿರಂತರ ಅಭ್ಯಾಸವನ್ನೇ ನಾವು ಮ್ಯಾಜಿಕ್ ಅಂತ ಕರೆಯುವಂಥದ್ದು. ಸೊ ಯಾರು ಮಕ್ಕಳು ಕೂಡ ಏನೋ ಅಭ್ಯಾಸ ಮಾಡಿದ್ರು ಬರುವಂಥ ರಿಸಲ್ಟ್, ಇವನ್ 100ಕ್ಕೆ 100 ಮಾರ್ಕ್ ತೆಗೆಯೋದು ಕೂಡ ಮ್ಯಾಜಿಕ್ ಅಂತ ಹೇಳ್ತಾರೆ. ಹುಷಾರಿಲ್ಲದೆ ಆಗಿ ಮೆಡಿಸಿನ್ ಕೊಟ್ಟು ಗುಣ ಆದ ನಂತರ ಅದು ಮ್ಯಾಜಿಕ್ ಗುಣ ಆಯ್ತು. ಅಂದ್ರೆ ಈ ಮ್ಯಾಜಿಕ್ ಅನ್ನೋದೊಂದು ಪ್ರತಿಯೊಂದು ಫೀಲ್ಡ್ ಅಲ್ಲಿ ಸಹ ಉಪಯೋಗಿಸ್ತಾರೆ. ಸೊ ಇದರ ಒಳಗಡೆ ಹಾಕಿ ಇದನ್ನು ಬಿಡಿಸಿದಾಗ ಅದು ಇರೋದಿಲ್ಲ. ಈಗ ನಿಮ್ಗೆ ಆಗುವಂತ ಇದು ಮಾಯಾ ಅನ್ನೋದು. ಆದರೆ ನಾನು ಆಗ ಹೇಳಿದಾಗೆ ವ್ಯವಸ್ಥಿತವಾದ ಜೋಡಣೆ ಅಂದ್ರೆ ಅದು ಟವೆಲ್ ಎಲ್ಲಿದೆ ಅಂದ್ರೆ ಅದು ಪಾಕೆಟಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ಬರೋದು ನಿಮಗೆ ಕಂಡಿರೋದಿಲ್ಲ. ಅದೇ ಮ್ಯಾಜಿಕ್ ಅಂತ ನೀವು ಎಲ್ಲರೂ ಕರೆಯುವಂಥದ್ದು ಅದನ್ನೇ ಮ್ಯಾಜಿಕ್ ಅಂತ. ಸ್ವಲ್ಪ ಹಳೆಯ ಕಾಲದಲ್ಲಿ ಪವಾಡ. ನಾನು ಮಲಿಯವರ ಮಾತನ್ನು ಮುಂದುವರಿಸಿದೆ. ಅಂದ್ರೆ ಅವರು ವ್ಯವಸ್ಥಿತವಾದ ಜೋಡಣೆ, ಬುದ್ಧಿಶಕ್ತಿ ಅಂತ ಹೇಳಿದ್ರೆ ಆಕ್ಚುಲಿ ನಮ್ಮೆಲ್ಲರ ಮನಸ್ಸಿಗೆ ಒಂದು ತರ್ಕ ಅಂತ ಇರ್ತದೆ, ಲಾಜಿಕ್ ಅಂತ ಹೇಳ್ತಾರೆ. ಆ ಲಾಜಿಕ್ ಅನ್ನು ಮೀರುವುದೇ ಮ್ಯಾಜಿಕ್. ಉದಾಹರಣೆಗೆ ನೋಡಿ, ಈಗ ನನ್ನಲ್ಲಿ ಒಂದು ಹಗ್ಗ ಇದೆ, ಒಂದು ಕೆಂಪು ಬಣ್ಣದ ಹಗ್ಗ. ಲಾಜಿಕ್ ಏನು ಹೇಳುತ್ತದೆ, ಹಗ್ಗಕ್ಕೆ ಇರುವಂಥದ್ದು, ಒಂದು ತುಂಡು ಹಗ್ಗಕ್ಕೆ ಇರುವಂಥದ್ದು 2 ತುದಿ ಅಂತ ಹೇಳುತ್ತದೆ. ಇದು ಲಾಜಿಕ್. ಅದು ಒಂದು ವೇಳೆ ನಾನು ನಿಮ್ಮ ಕಣ್ಣೆದುರಿಗೆ ಇದೇ ಒಂದು ತುಂಡು ಹಗ್ಗಕ್ಕೆ 3ನೇ ತುದಿ ಇದೆ ಅಂತ ಹೇಳಿದ್ರೆ ಹಾಗಾದ್ರೆ ಲಾಜಿಕ್ ಹೋಗಿ ಮ್ಯಾಜಿಕ್. ಈಗ ನೀವು ಒಂದು ತುಂಡು ಹಗ್ಗಕ್ಕೆ 3 ತುದಿ ಕಂಡದ್ದನ್ನೇ ಮ್ಯಾಜಿಕ್ ಅಂತ ಹೇಳಿದ್ರೆ, ನಾನು ಮತ್ತೆ ಮ್ಯಾಜಿಕ್ ಮಾಡಿ 4ನೇ ತುದಿಯನ್ನು ತೋರಿಸಿದ್ರೆ ನಿಮ್ಗೆ ಇನ್ನೂ ಅದ್ಭುತ ಮ್ಯಾಜಿಕ್ ಅಂತ ಆಗ್ತದೆ. ಆದ್ರೆ ನಾವು ನೆನ್ಪಿಡ್ಕೊಳ್ಬೇಕೇನು ಅಂತ ಹೇಳಿದ್ರೆ ಲಾಜಿಕ್ ಇದ್ದೇ ಇದೆ. ಈಗ ನಿಮ್ಮ ಮನಸ್ಸಿನ ಲಾಜಿಕ್ ಏನು ಹೇಳ್ಬೋದು, ಒಂದು ತುಂಡು ಹಗ್ಗಕ್ಕೆ 4 ತುದಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿಯಾದ್ರೂ ಇದ್ರೆ ಅದು 2 ತುಂಡು ಹಗ್ಗಕ್ಕೆ ಅಂತ ಇರ್ಬೋದು. ಈಗ ಲಾಜಿಕ್ ಸರಿ. ಯಾವುದು 2 ತುಂಡು ಹಗ್ಗ ಕಾಣುತ್ತೆ, 4 ತುದಿ ಅನ್ನೋದು ಲಾಜಿಕ್. ಆದ್ರೆ ನಾನು ಇಲ್ಲಿ ಕೂತಿರೋದು ಲಾಜಿಕ್ ಮಾಡ್ಲಿಕ್ಕಲ್ಲ, ತರ್ನಾತ್ರೆ ನನ್ನ ಕೆಲಸ ಮ್ಯಾಜಿಕ್. ಹಾಗಾಗಿ ಇಲ್ಲಿರುವಂತ ಈ ಹಗ್ಗವನ್ನು ಮತ್ತೆ ಉಫ್ ಅಂತ ಹೇಳಿ ಎಳೆದ್ರೆ ಅದು ಮತ್ತೆ ಒಂದೇ ತುಂಡು ಹಗ್ಗ ಆಗತ್ತೆ ನೋಡಿ, ಇದು ಮ್ಯಾಜಿಕ್. ಅದ್ರ ಮ್ಯಾಜಿಕ್ ಅನ್ನು ಇಲ್ಲೇ ಮುಗಿಸ್ತಾ ಇಲ್ಲ, ಇರಿ ಚಪ್ಪಾಳೆ ಮತ್ತೆ ಕೊಡಿ. ನೋಡಿ, ಈ ಹಗ್ಗದ ಮಧ್ಯಕ್ಕೆ ನಾನೊಂದು ಗಂಟನ್ನು ಹೀಗೆ ಹಾಕ್ತೇನೆ, ನಿಮ್ಮ ಕಣ್ಣೆದುರಿಗೆ ಮಧ್ಯಕ್ಕೆ ಗಂಟು. ಈಗ ನಾನು ಮ್ಯಾಜಿಕ್ ಮಾಡಿ ಹುಫ್ ಹೇಳಿದ್ರೆ ಇಲ್ಲೊಂದು ಗಂಟು, ಹಟ್ ಹೇಳಿದ್ರೆ ಅಲ್ಲೊಂದು ಗಂಟು ಬೀಳುವಂತದ್ದು ನೋಡಿ. ಈಗ ನೀವು ಚಪ್ಪಾಳೆ ಹೊಡೆಯುವಂತ ಸಮಯ. ನೋಡಿ, ಜಾದೂಗಾರರು ಇನ್ನು ಅಂದ್ರೆ ಇಲ್ಯೂಷನ್ ಅಂತ ಭ್ರಮೆ ಎಲ್ಲವನ್ನು ಆಳ್ವಿಕೆ ಮಾಡೋದು ಭ್ರಮೆ ನಮ್ಮಲ್ಲಿ. ಖಂಡಿತವಾಗಿ ತಿಳಿದವರು ಹೇಳ್ತಾರೆ, ಈ ಜಗತ್ತಿನ ಅತ್ಯಂತ ದೊಡ್ಡ ಭ್ರಮೆ ಏನು ಅಂತ ಹೇಳಿದ್ರೆ, ಇದು ಸುಮ್ಮನೆ ತಮಾಷೆ ಹೇಳದಷ್ಟೇ. ಖಂಡಿತ ಹೇಳ್ಬೇಕು. ತಮಾಷೆ ದೊಡ್ಡ ಭ್ರಮೆ ಏನು ಅಂತ ಹೇಳಿದ್ರೆ, ಈಗ ಕಾರ್ಡ್ ಬಂದಿದೆ. ಕಾರ್ಡ್ ನಮ್ಮ ಮನಸ್ಸಿಗೆ ಮೆಚ್ಚಿದ ರಾಣಿಯನ್ನು ಹುಡುಕುವುದು ಅಂತ. ಇದು ಮದುವೆ ಆಗಿದ್ದವರಿಗೂ ಅನ್ವಯಿಸ್ತದೆ, ಆಗದಿದ್ದವರಿಗೆ ಹೆಚ್ಚು ಅನ್ವಯಿಸ್ತದೆ. ಏನ್ ಮಾಡ್ತೀರಾ, ಏನ್ ಮಾಡಕ್ಕಾಗಲ್ಲ. ಈಗ ನಾನು ಏನೋ ರಾಣಿ ಬಗ್ಗೆ ಮಾತಾಡ್ತಿರೋದು, ನಿಮ್ಮ ಬದುಕಿದ ರಾಣಿ ನೀವೇ ಹುಡ್ಕೊಳ್ಳಿ. ಅದು ನಾನು ಹೇಳ್ತಿರುವಂತದ್ದು ರಾಣಿ ಇಲ್ಲಿರುವಂತ ಇಸ್ಪಿಟ್ನ ರಾಣಿ. ನೋಡಿ, ಈಗ ನಾನು ಬಹುಶಃ ಸ್ವಲ್ಪ ಹತ್ತಿರದಿಂದ ನನ್ನಲ್ಲಿರುವಂತ ನೋಡಿ ಇಲ್ಲಿ ರಾಣಿ ಇದೆ, ಜೊತೆಗೆ 2 ಎಕ್ಸ್ಟ್ರಾ ಕಾರ್ಡ್ ಇದೆ. ನೋಡಿ, ಇಲ್ಲಿರುವಂತದ್ದು ರಾಣಿ. ನಾನು ಇನ್ನೊಮ್ಮೆ ಅದನ್ನು ಇನ್ನೂ ನಿಮ್ಗೆ ಬಿಡಿಸಿ ತೋರಿಸ್ತೇನೆ. ನನ್ನಲ್ಲಿ 3 ಕಾರ್ಡುಗಳಿದೆ, ಅದ್ರಲ್ಲಿ 1 ರಾಣಿ ಮತ್ತೆ 2 4. ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ರಾಣಿ ಎಲ್ಲಿ ಹೋಗುತ್ತೆ ಅಂತ ನೋಡುವಂಥದ್ದು, ಇಷ್ಟೇ ಕೆಲಸ. ಇಲ್ಲಿ ಸರಿ ನೋಡಿ, ಈಗ ನಾನು ನಿಮ್ಮ ಎದುರಿಗಿರುವಂತ ಈ 3 ಕಾರ್ಡನ್ನು ಹೀಗೆ ಮಾಡಿ ಮುಚ್ಚುತ್ತಾ ಇದ್ದೇನೆ. ಮುಚ್ಚಿಯಾದ ನಂತರ ಈಗ ನೀವು ಹೇಳಬೇಕು, ಈ 3ರಲ್ಲಿ ರಾಣಿ ಎಲ್ಲಿದೆ, ಎಲ್ಲಿ ಅಂದ್ರೆ ಇದ ಮಧ್ಯದ ಆ ಕಡೆ ಈ ಕಡೆ
ಆರಂಭದಲ್ಲಿ ಮಧ್ಯದಲ್ಲಿ ಇತ್ತು. ಮಧ್ಯದಲ್ಲಿ. ಹಾಗಾದ್ರೆ ಇದಲ್ಲ ಅಂತ ನೀವು ಹೇಳ್ತಿರೋದು ಸರಿ. ಅವ್ರು ಹೇಳೋದು ಹಾಗಾದ್ರೆ ಇದು ಕೂಡ ಅಲ್ಲ ಅಂತ ನಿಮ್ಮ ದೃಷ್ಟಿ. ಹೌದು ಸರಿ. ಹಾಗಾದ್ರೆ ಇಲ್ಲಿ ಇರುವುದು ರಾಣಿ. ಹೌದು. ಆದ್ರೆ ರಾಣಿ ಎಷ್ಟೊಂದು ಭ್ರಮೆ ಹುಟ್ಟಿಸುತ್ತೆ ಅಂತ ಹೇಳಿದ್ರೆ, ರಾಣಿ ಇಲ್ಲಿ ನೋಡಿ, ತನ್ನತ್ರ ಇಲ್ಲೇ ನೋಡಿ, ರಾಣಿ ಇಲ್ಲ. ರಾಣಿ ಬದಲು ಬೇರೆ ರಾಣಿ ಮತ್ತೆ ಈ ರಾಣಿ ಎಲ್ಲ ಇದೆಯಲ್ಲ ತುಂಬಾ ಭ್ರಮಾತ್ಮಕ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದು ನಿಮ್ಮಲ್ಲೇ ಇರ್ಬೋದಾ? ಅಲ್ಲ ತಮಾಷೆ ಅಲ್ಲ. ತನ್ನತ್ರ ಇಲ್ಲಿ ನೋಡಿ, ನನ್ನ ನೋಡಿ, ಸುಮ್ಮನೆ ಹೀಗೆ ನೋಡಿ ನೋಡಿ, ಎಲ್ಲಾದ್ರೂ ಹೇಳಕ್ಕಾಗಲ್ಲ. ಮ್ಯಾಜಿಕ್ ಒಳಗಡೆ ಕೈ ಹಾಕಿ ನೋಡಿ, ಒಳಗೆ ಕೈ ಹಾಕಿ, ಇಲ್ಲ ಈ ಕಡೆ ನೋಡಿ, ಪ್ರೇಕ್ಷಕರಿಗೆ ತೋರಿಸಿ, ಅಲ್ಲಿ ಬಂದಿದೆ ರಾಣಿ. ನಿಜಕ್ಕೂ ಮ್ಯಾಜಿಕ್ ಅಂದ್ರೆ ಇದೆ. ಅದ್ಭುತ ಅದ್ಭುತ ಅದ್ಭುತ. ಸೊ 3 ಮಂದಿಯ ಮಾತುಕತೆಯಲ್ಲಿ ಕೂಡ ನಾವು ಕೇಳಿಕೊಂಡದ್ದು ಯಾಕಂತ ಹೇಳಿದ್ರೆ, ಅಂತಿಮವಾಗಿ ಆ ಪರ್ಫಾರ್ಮೆನ್ಸ್ ಏನು ಪ್ರತಿ ಬಾರಿ ಕೊಡುವಂತ ಲವಲವಿಕೆ, ಅದೇ ಏನು ಕೊಡುವಂತ ಇಡೀ ಒಂದು ಪರ್ಫಾರ್ಮೆನ್ಸ್ ಅನ್ನು ಎತ್ತಿ ನಿಲ್ಲಿಸುವಂಥದ್ದು. ಹಾಗಾಗಿ ಮ್ಯಾಜಿಕ್ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಎಸ್, ನಾನು 3 ಮಂದಿಯನ್ನು ಕೂಡ ನಿಮ್ಮ ಈ ಒಂದು ಪರ್ಫಾರ್ಮೆನ್ಸ್ಗೆ ಅಭಿನಂದಿಸ್ತಾ, ನಾನು ಕೊನೆಯದಾಗಿ ಈ ಒಂದು ಸಂವಾದವನ್ನು ನಾವು ಮುಗಿಸುವ ಸಂದರ್ಭದಲ್ಲಿ, ಲೋಲಾಕ್ಷ ಅವರೇ, ತುಂಬ ಹಿರಿಯ ಮ್ಯೂಜಿಷಿಯನ್ ನೀವು, ಏನು ಹೇಳಲಿಕ್ಕೆ ಬಯಸ್ತೀರಿ ನಮ್ಮ ಯೂತ್ ಯಂಗ್ಸ್ಟರ್ಸ್ಗೆ ಮ್ಯಾಜಿಕ್ ಬಗ್ಗೆ ಒಂದಷ್ಟು ಒಲವು ಮೂಡಿಸಬೇಕು? ಖಂಡಿತ. ಮ್ಯಾಜಿಕ್ನಲ್ಲಿ ಇನ್ನಷ್ಟು ಅನ್ವೇಷಣೆಗಳು ಭಾರತದಲ್ಲಿ ಬಹಳ ಕಡಿಮೆ. ನಾವು ಏನಿದ್ರು ಈಗ ತಂತ್ರಜ್ಞಾನವನ್ನು ಹೊರಗಿನಿಂದ ತರಿಸ್ತೇವೆ. ಉದಾಹರಣೆಗೆ ಅದನ್ನು ಸಪ್ಲೈ ಮಾಡುವಂಥ ಕೆಲವು ಶಾಪ್ಗಳಿವೆ, ಪೆಂಗ್ವಿನ್ ಮ್ಯಾಜಿಕ್ ಶಾಪ್, ಆ ರೀತಿ ಶಾಪ್ಗಳಿವೆ. ಏನಿದ್ರು ನಾವು ತಂತ್ರಜ್ಞಾನವನ್ನು ಅಲ್ಲಿಂದ ತರಿಸ್ತೇವೆ ನಾವು. ಆದರೆ ನಮ್ಮ IT ತಂತ್ರಜ್ಞಾನಿಗಳು ಅಮೆರಿಕದಲ್ಲೆಲ್ಲ ಕೆಲಸ ಮಾಡ್ತಾರೆ. ಅದೇ ರೀತಿ ತಂತ್ರಜ್ಞಾನಿಗಳು ಇಲ್ಲಿ ಸಹ ತಯಾರಾಗಿ ಅವರು ಇಲ್ಲಿ ಸಹ ಮ್ಯಾಜಿಕ್ ಅಮೆರಿಕದಲ್ಲಿ ಅಥವಾ ಫ್ರಾನ್ಸಲ್ಲಿ ಯಾವ ರೀತಿ ಇದೆ, ಯಾವ ಮಟ್ಟದಲ್ಲಿದೆ, ಅದೇ ಮಟ್ಟದಲ್ಲಿ ಇಲ್ಲಿ ಸಹ ಸಂಶೋಧನೆ ಆಗಲಿ ಅಂತ ಹೇಳಿ ನಾನು ಹೇಳ ಬಯಸ್ತೇನೆ. ಇದು ಮಳಿಯವರೇ ಓಕೆ, ಇದು ಮ್ಯಾಜಿಕ್ ಬೆಳಿಬೇಕು ಅಂದರೆ ಹೆಚ್ಚು ಹೆಚ್ಚು ಜನರು ಮ್ಯಾಜಿಕನ್ನು ಕಲಿಬೇಕು. ಈಗ ಮಕ್ಕಳು ಮ್ಯಾಜಿಕ್ ಅನ್ನೋದು ಬರೀ ನಾವು ತೋರಿಸಿದ ಇಷ್ಟಕ್ಕೆ ಸೀಮಿತ ಆಗಿಲ್ಲ, ಏನೋ ಸ್ಟೇಜಲ್ಲಿ ಬಾಕ್ಸ್ಗಳನ್ನು ಇಟ್ಟು ಮಾಡಿದಲ್ಲಿಗೆ ಸೀಮಿತ ಆಗಿಲ್ಲ. ಬುದ್ಧಿ ಚಾಣಾಕ್ಷತನವನ್ನು ಮಾಡುತ್ತೆ, ಅದೆಷ್ಟೋ ವಿಷಯಗಳು ಅದರಲ್ಲಿ ಇದೆ. ಹಾಗೆ ಮಕ್ಕಳು ಕೂಡ ಆದಷ್ಟು ಹೆಚ್ಚು ಈ ಜಾದುವನ್ನು ಕಲಿತಾಗ ಮ್ಯಾಜಿಕ್ ಶೋ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ, ಆದರೆ ಮ್ಯಾಜಿಕ್ ಕಲೆಯನ್ನು ಆರ್ಟ್ ಆಗಿ ಅದನ್ನೊಂದು ಕಲಿತು ಮೈಂಡ್ ಯೂಸೇಜ್ ಬಗ್ಗೆ ಇರ್ಬೋದು, ಅಥವಾ ಸಮಯದ ಮಹತ್ವವನ್ನು ಅರಿತು ವರ್ಕ್ ಮಾಡೋದಿರ್ಬೋದು, ಇದನ್ನೆಲ್ಲ ಪ್ರಯೋಗಿಸಿದಾಗ ಮ್ಯಾಜಿಕ್ ಹೆಚ್ಚು ಹೆಚ್ಚು ಜನರನ್ನು ತಲುಪಲು ಸಾಧ್ಯ ಅಂತ ನಾನು ಹೇಳೋದು. ಸಣ್ಣ ಚಿಕ್ಕಂದಿನಲ್ಲೇ ಅವರಿಗೆ ಆ ಅಭಿರುಚಿಯನ್ನು ಬೆಳೆಸುವುದಕ್ಕೆ ಸಾಧ್ಯ ಅಂತ. ಆದಷ್ಟು ಹೆಚ್ಚು ಮಕ್ಕಳು ಮ್ಯಾಜಿಕ್ ಅನ್ನು ಕಲಿಯುವ ಮೂಲಕ ಕೊರೋನಾದ ಸಮಯದ ಮೊಬೈಲಿನ ಲೋಕದಿಂದ ಹೊರಗೆ ಬರುವುದಕ್ಕೂ ಸಾಧ್ಯ ಅಂತ. ಈಗ ನಿಮ್ಮ ಮಕ್ಕಳು ಮ್ಯಾಜಿಕ್ ಮಾಡುವವರು, ಅವರ ತರಗತಿಯಲ್ಲಿ ಅವರ ಮಕ್ಕಳ ಒಡನಾಟದಲ್ಲೆಲ್ಲ ಅವರಿಗೆ ಸಿಗುವಂತ ಏನು ಯಾವ ರೀತಿ ಅದನ್ನು ನಿಮ್ಮ ಹತ್ರ ಬಂದು ಹೇಳ್ತಾರೆ? ಅದೇ ಕ್ಲಾಸಲ್ಲಿ ಏನು ಮ್ಯಾಜಿಕ್ನ ರಹಸ್ಯ ಇದೆ ಅದನ್ನೇ ಬೇರೆ ಎಲ್ಲ ಕೆಲಸಗಳಲ್ಲಿ ಉಪಯೋಗಿಸಿದಾಗ ಜೀವನವೇ ಜಾದು ಅಂತ ಆಗತ್ತೆ. ಅಲ್ಲಿ ಏನು ಅನ್ಹ್ಯಾಪನಿಂಗ್ ಅಂದರೆ ಅನಿರೀಕ್ಷಿತವಾದದ್ದು ಏನು ನಡೆದ್ರು ನೀನು ಮ್ಯಾಜಿಕ್ ಮಾಡಿದ್ಯಾ ಅಂತಾನೆ ಅವರ ಹತ್ರ ಕೇಳ್ತಾರೆ. ಅವರ ಹತ್ರ ಅಂದ್ರೆ ಏನು ಅನಿರೀಕ್ಷಿತ ನಡೆದಾಗಲೂ ಅದು ಮ್ಯಾಜಿಕ್ ಮಾಡಿದ್ಯಾ ಅಂತ. ಮಾರ್ಕ್ ಕಡಿಮೆ ಆದ್ರೆ ಮ್ಯಾಜಿಕ್ ಜಾಸ್ತಿ ಆಯ್ತಾ ಅಂತ. ಜಾಸ್ತಿ ಮಾರ್ಕ್ ತೆಗೆದ್ರೆ ನೀವು ಮ್ಯಾಜಿಕ್ ಮಾಡಿದ್ಯಾ ಅಂತ. ಗಣೇಶ್ ಕುದ್ರೋಳಿ ಅವರೇ, ಕರೆಯೋದಾಗಿ ಮ್ಯಾಜಿಕ್ ಇನ್ನಷ್ಟು ಪಾಪ್ಯುಲರ್ ಆಗಬೇಕು, ಯಾವ ನಿಟ್ಟು ಏನಾಗಬೇಕಂತ ಸಂಕ್ಷಿಪ್ತವಾಗಿ ನಾನು ಮಲಿಯವರ ಮಾತಿಗೆ ಮತ್ತು ಲೋಲಾಕ್ಷ ಅವರ ಮಾತಿಗೆ ಪೂರಕವಾಗಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಜಾದು ಅನ್ನೋದು ಯಾವಾಗ ಒಂದು ಅದ್ಭುತ ಹವ್ಯಾಸವಾಗಿ ಒಂದು ಹಾಬಿಯಾಗಿ ಬೆಳೆಯುತ್ತದೋ ಆಗ ಮ್ಯಾಜಿಕ್ ಒಂದು ಕ್ಷೇತ್ರವಾಗಿ ರೂಪುಗೊಳ್ಳುತ್ತದೆ. ಯಾವುದೇ ಕ್ಷೇತ್ರದಲ್ಲಿ ಹವ್ಯಾಸಿಗಳು ಜಾಸ್ತಿ ಇದ್ದಷ್ಟು ಆ ಕ್ಷೇತ್ರ ಗಟ್ಟಿಯಾಗುವುದು ಸಹಜ. ಅದಕ್ಕೋಸ್ಕರ ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದ ಒಂದು ಸಣ್ಣ ಪ್ರಯತ್ನ, ನಾನು ಮಕ್ಕಳಿಗೆ ಜಾದು ಕಲ್ತ್ಕೊಳ್ಳುವಂಥ ಬಹಳ ಮನಸ್ಸಿರ್ತದೆ, ಮತ್ತು ಕೆಲವೊಮ್ಮೆ ಅನಿವಾರ್ಯವಾಗಿ ಎಲ್ಲೋ ಬಂದು ಕಲೀಲಿಕ್ಕಾಗೋದಿಲ್ಲ, ದೂರ ಇರ್ತಾರೆ, ಸಮಯಗಳ ಹೊಂದಾಣಿಕೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಕೊರೋನಾ ಸಮಯದಲ್ಲಿ ನನಗೆ ಕಂಡುಕೊಂಡಂಥ ಒಂದು ದಾರಿ ಏನು ಅಂತ ಹೇಳಿದ್ರೆ, ಆನ್ಲೈನ್ ಮೂಲಕ ಜಾದು
ತರಬೇತಿಯನ್ನು ಕೊಡುವಂಥದ್ದು. ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಗ್ರೇಟ್ 3 ದಿನಗಳ ತರಬೇತಿ. ಅದಕ್ಕೆ ಸಂಬಂಧಪಟ್ಟಾಗ ನಾನೊಂದು ಕುದ್ರೋಳಿ ಗಣೇಶ್ ಮ್ಯಾಜಿಕ್ ಕೋರ್ಸ್ ಅನ್ನುವಂಥ ಒಂದು ಆ್ಯಪನ್ನು ಕೂಡ ಸೃಷ್ಟಿ ಮಾಡಿದ್ದೇನೆ. ಈ ಆನ್ಲೈನ್ ಮೂಲಕ ನೆನ್ಪಿಟ್ಕೊಳ್ಳಿ, ಅಮೆರಿಕದಂಥ ಒಂದು ದೇಶದಲ್ಲಿ ಸುಮಾರು 10-15 ವರ್ಷಗಳ ಹಿಂದೆ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟದ್ದು ಇರ್ಬೋದು, ಆನ್ಲೈನ್ ಮೂಲಕವೇ ಶಿಕ್ಷಣ ಪಡ್ಕೊಳ್ಳುವಂಥ ವ್ಯವಸ್ಥೆಗಳು ಬೆಳೆದಿದೆ. ಅಂಥದ್ದೊಂದು ಪರಂಪರೆ ನಮ್ಮ ದೇಶದಲ್ಲೂ ಕೂಡ ಸ್ವಲ್ಪ ವ್ಯಾಪಕವಾಗಿ ಬೆಳೆದ್ರೆ ಆಗ ಜಾದುವನ್ನು ಆಸೆ ಪಡುವವರು, ಜಾದುವನ್ನು ಕಲ್ತ್ಕೊಳ್ಳುವವರು, ಆಗಲೇ ಹೇಳಿದಾಗ ಜಾದು ಕೇವಲ ಶೋಗೆ ಮಾತ್ರ ಇರುವಂಥದ್ದಲ್ಲ, ಅದು ಏಕಾಗ್ರತೆಯನ್ನು ಬೆಳೆಸುವಂಥದ್ದು, ಬುದ್ಧಿಮತ್ತೆಯನ್ನು ಬೆಳೆಸುವಂಥ ಕೆಲಸ. ಅಂಥದ್ದು ಜಾದುವನ್ನು ಮಕ್ಕಳಿಗೆ ಕಲಿಸುವಂಥ ಕೆಲಸವನ್ನು ಹೆತ್ತವರು ಮಾಡಬೇಕು. ಆನಂತರ ದೊಡ್ಡವರಿಗೆ ಕೂಡ, ಇದು ಮಕ್ಕಳಿಗೆ ಮಾತ್ರ ಇಲ್ಲ, ಯಾರು ಬೇಕಾದ್ರೆ ಆಸಕ್ತಿ ಇದ್ದವರು ಬರಲಿ. ಈಗ ಇದು ಸುಲಭ ಕೂಡ ಆಯ್ತು, ನೀವು ಹೇಳ್ತೀರಿ ಆನ್ಲೈನ್ ಮೂಲಕವೇ ವ್ಯವಸ್ಥೆಗಳು ಇದಾವೆ. ಒಟ್ಟು ನಾನು ಹೇಳೋದೇನಂತ ಹೇಳಿದ್ರೆ, ಹೇಗೆ ಯಕ್ಷಗಾನ, ನಾಟಕ, ಡ್ಯಾನ್ಸ್, ಸಂಗೀತಗಳು ಬೆಳೆಯುವುದಕ್ಕೆ ಮುಖ್ಯ ಕಾರಣ ಆಗಿರೋದು ಕಂಟೆಂಟ್ಗಳು ಮತ್ತು ಕಲಾವಿದರು. ಅಂತ ಕಂಟೆಂಟ್ಗಳು ಮತ್ತು ಕಲಾವಿದರನ್ನು ಬೆಳೆಸುವಂತ ಶೈಲಿ ಜಾಸ್ತಿ ಆಗಲಿ. ಮತ್ತು ನಾನು ಒಬ್ಬ ಒಂದು 25-30 ವರ್ಷಗಳಿಂದ ಕ್ಷೇತ್ರದಲ್ಲಿರುವಂಥ ಜಾದೂಗಾರನಾಗಿ ನಾನು ಈ ಕ್ಷೇತ್ರಕ್ಕೆ ಬಂದಿರುವಂಥ ಜಾದೂಗಾರಿಗೆ ಕೂಡ ನಾನೊಂದು ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ನಾವು ಎಷ್ಟು ಬೇಗ ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ತೇವೋ, ಎಷ್ಟು ಬೇಗ ನಾವು ಈ ಸಮಯಕ್ಕೆ ನಮ್ಮನ್ನು ನಾವು ಹೊಂದಿಸಿಕೊಳ್ತೇವೋ, ಅಷ್ಟು ಬೇಗ ನಮ್ಮ ಕಲೆ ಉಳಿಲಿಕ್ಕೆ ಸಾಧ್ಯ. ನಾವಿನ್ನೂ ಬಹಳ ಯಾವುದೋ ಜನರಿಗೆ ಮೆಚ್ಚುಗೆ ಆಗದಂತ ಜಾದುಗಳನ್ನೇ ಯಾಕೆ ನನ್ನ ಹತ್ರ ಇದೆ ಅದಕ್ಕೋಸ್ಕರ ಮಾಡ್ತಿದ್ದೇನೆ ಅನ್ನುವಂಥ ಮನೋಭಾವ ಇಟ್ಕೊಂಡ್ರೆ ನಾವು ಯಾವತ್ತಿಗೂ ಕೂಡ ಜನರ ಮನಸ್ಸನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜಾದೂಗಾರರಿಂದಲೂ ಪ್ರೇಕ್ಷಕರಿಂದಲೂ ಒಟ್ಟು ಸಮನ್ವಯವಾಗಿ ಈ ರಾಷ್ಟ್ರೀಯ ಜಾದೂ ದಿವಸ ಜಾದೂ ಕಲೆಗೆ ಒಂದು ಸರಿಯಾದ ನೆಲೆ ಕುಡಿ ಬರಲಿ ಅನ್ನುವಂಥ ಆಶಯ. ಥ್ಯಾಂಕ್ ಯು. ಅದ್ಭುತವಾಗಿ 3 ಮಂದಿ ಹಿರಿಯ ಪ್ರಸಿದ್ಧ ಜಾದೂಗಾರರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ತಮ್ಮ ಜಾದುವನ್ನು ಕೂಡ ಈ ಒಂದು ವೇದಿಕೆ ಮೂಲಕ ನಿಮ್ಮೆಲ್ಲರಿಗೆ, ಸಾವಿರಾರು ಮಂದಿಗೆ, ಯಾಕಂತ ಹೇಳಿದ್ರೆ ಇದು ಟಿವಿ ಮೂಲಕ ಪ್ರಸಾರವಾಗುವಾಗ ಜಗತ್ತಿನೆಲ್ಲೆಡೆಗೆ ತೋರಿಸಿಕೊಟ್ಟಿದ್ದೀರಿ. ರಾಷ್ಟ್ರೀಯ ಜಾದೂಗಾರ ದಿನಾಚರಣೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದು ಗಮನ ಸೆಳೆಯಬೇಕು. ಭಾರತೀಯ ಪರಂಪರೆ ಅಂತ ಹೇಳಿದರೆ ನೀವು, ಜಾದುವಿನ ಪರಂಪರೆ. ಸೊ ಈ ಸಂದರ್ಭದಲ್ಲಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ನಿಮ್ಮ ಅಪಾರವಾದ ಅನುಭವಗಳನ್ನು ನೀವು ಹಂಚಿಕೊಂಡದಕ್ಕಾಗಿ ನಾನು ಗಣೇಶ್ ಕುದ್ರೋಳಿ ಅವರೇ ಪ್ರೀತಿಯ ನಿಮಗೆ ಧನ್ಯವಾದ. ಅವಕಾಶಕ್ಕೆ ಧನ್ಯವಾದ. ಅದೇ ರೀತಿಯಾಗಿ ಹಿರಿಯ ಜಾದೂಗಾರರು ಲೋಲಾಕ್ಷ ಜಾದೂಗಾರ ಅವರೇ, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿಯಾಗಿ ರಾಜೇಶ್ ಮಳಿ ಅವರು, ಆಗಲೇ ಹೇಳಿದೆ ಇಡೀ ಕುಟುಂಬವೇ ಜಾದೂಗಾರರ ಕುಟುಂಬ ಅಂತ. ರಾಜೇಶ್ ಮಳಿ ಅವರೇ, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಖಂಡಿತವಾಗಿ ನಾವು ಅನೇಕ ವೈವಿಧ್ಯಮಯವಾದ ವಿಚಾರಗಳ ಬಗ್ಗೆ ಮಾತಾಡ್ತಾ ಇರ್ತೇವೆ. ಸೊ ಈ ಸಂದರ್ಭದಲ್ಲಿ ಜಾದು ದಿನಾಚರಣೆ ಬಗ್ಗೆ ಕೂಡ ತುಂಬ ರಸವತ್ತವಾದ ಜೊತೆಗೆ ತುಂಬ ಒಳ್ಳೆಯ ಮಾಹಿತಿಪೂರ್ಣವಾದಂಥ ವಿಚಾರಗಳನ್ನು ಇವತ್ತು ಈ ಜಾದೂಗಾರರು ಹೊರತಂದಿದ್ದಾರೆ. ನಾನು ಅವರೆಲ್ಲರಿಗೂ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಶೋವನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಜಾದೂಗಾರರ ಹತ್ರ ಕೇಳೋದು, ನಿಮ್ಮ ರಾಣಿಯನ್ನು ಯಾರಿಗೆ ಕೊಡ್ಲಿ ಅಂತ. ವೀಕ್ಷಕರೇ, ಈ ಒಂದು ಶೋವನ್ನು ಇಲ್ಲಿಗೆ ನಾವು ಸಮಾಪನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.